ಯಾನ್ ಕರ್ದ ಈಗ ಗೌರ ಹರಿ ನವ ಗೌರ ಹರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಕ್ರೀನ್ ಬಂತಲ್ಲ? ಸ್ಕ್ರೀನ್ ಬಂತಲ್ಲ? ಸ್ಕ್ರೀನ್ ಹಾ ಬರ್ಲಿಲ್ವಾ? ಬಂದಿದೆ ಬಂತು. ಹಾ, ಓಕೆ. ಓಕೆ ಓಕೆ ಓಕೆ. ಹೇಳ್ಬೋದಾ? ಒಬ್ಬೊಬ್ರು ಹೇಳ್ತೀರಾ? ನಾನು ಹೇಳ ಮಾತಾಜಿ. ಹೇಳಿ, ಒಬ್ಬೊಬ್ರು ಒಂದೊಂದು ಚರಣ ಹೇಳಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನವ ಗೌರವರಂ ನವ ಪುಷ್ಪಶರಂ ನವ ಭಾವಧರಂ ನವ ಲಾಸ್ಯ ಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ನೆಕ್ಸ್ಟ್ ಇನ್ನೊಬ್ರು ಹೇಳಿ. ನವ ಪ್ರೇಮಯುತಂ ನವನೀತ ಶುಚಂ ನವ ವೇಷಕೃತಂ ನವ ಪ್ರೇಮರಸಂ ನವದಾವಿಲಾಸತ್ ಶುಭ ಪ್ರೇಮಮಯಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಹಾಡಿ. ಹರಿಭಕ್ತಿ ಪರಂ ಹರಿನಾಮಧರಂ ಕರಜಪ್ಯಕರಂ ಹರಿನಾಮ ಪರಂ ನಯನೆ ಸತತಂ ಪ್ರಣಯಾಶ್ರುಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹಾಡಿ ನೆಕ್ಸ್ಟ್. ಮತ್ತೆ ಹರೇ ಕೃಷ್ಣ. ಹಾಡಿ. ನಾಳೆ ಹಾಡು. ಸತತಂ ಜನತಾ ಭವತಾಪಹರಂ ಪರಮಾರ್ಥ ಪರಾಯಣ ಲೋಕಗತಿಂ ನವಲೇಹಕರಂ ಜಗತ್ತಾಪಹರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ನಿಜ ಹಾಡಿ. ನಿಜ ಭಕ್ತಿಕರಂ ಪ್ರಿಯಚಾರುತರಂ ನಟನಾರ್ತನ ನಾಗರ ರಾಜಕುಲಂ ಕುಲಕಾಮಿನಿ ಮಾನಸಲಾಸ್ಯಕರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಕರತಾಲವಲಂ ಮಾತಾಜಿ ಮಾಡ್ತೀರಾ ಮಾತಾಜಿ? ಓಕೆ. ಕರತಾಲವಲಂ ಕಲಕಂಠರವಂ ಮೃದುವಾದ್ಯ ಸುವೀಣಕಯ ಮಧುರಂ ನಿಜ ಭಕ್ತಿ ಗುಣಾವ್ರತ ನಾಟ್ಯಕರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಯುಗಧರ್ಮಯುತಂ ಪುನನಂದಸುತಂ ಧರಣಿ ಸುಚಿತ್ರಂ ಭವಭಾವೋಚಿತಂ ತನುಧ್ಯಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಅರುಣಂ ನಯನಂ ಚರಣಂ ವಸನಂ ವದನೆ ಸ್ಖಲಿತಂ ಸಖನಾಮಧರಂ ಕುರುತೆ ಸುರಸಂ ಜಗತಃ ಜೀವನಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಓದ್ಬೋದಾ ಮಾತಾಜಿ? ಬೇರೆಯವರಿಗೆ ಕೊಡೋಣ ಚಾನ್ಸಸ್ ಓದ್ಲಿಕ್ಕೆ. ಓದಿ ಮಾತಾಜಿ. ಆಯ್ತಾಯ್ತು ಮಾತಾಜಿ. ಅವನ ಮೈ ಬಣ್ಣವು ಕುಂಕುಮದಿಂದ ಕೂಡಿರುವ
ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಕಾಂತಿಯು ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಅವನು ಓದಿ. ಸದಾ ಹೊಸದಾಗಿರುವ ಜಗತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧದಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಅವನು ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅವನು ಸದಾ ಶ್ರೀಹರಿಯ ನಾಮಗಳನ್ನು ಜಪಿಸುತ್ತಿರುತ್ತಾನೆ. ಜಪಿಸುವಾಗ ಪವಿತ್ರ ನಾಮಗಳನ್ನು ಅವನ ಕೈಗಳ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದುಹಾಕುತ್ತಾನೆ. ಪಾರಮಾರ್ಥದ ಪಾರಾಯಣದಲ್ಲಿ ಮಗ್ನನಾಗಿರುವವರ ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಹುಳುಗಳಂತೆ ಆಗಬೇಕೆಂದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು ಜ್ವರವನ್ನು ನಂದಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಓದಿ. ಅವನ ಕಣ್ಣುಗಳು, ಅವನ ಅಂಗಾಂಗಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರ್ತವೆ. ಮತ್ತಾಜಿ ಕನ್ನಡಿಗಿನ ಆಗ್ಲಿಲ್ಲಲ್ಲ. ಕನ್ನಡಿಗಿನ 5ನೇದು ಓದ್ಬೇಕಿತ್ತವರು. ಹೌದು, 5ನೇದು ಓದಿ. 5ನೇದ ಓದ್ತೀನಿ, ಸಾರಿ. ತನ್ನಡೆಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ನೃತ್ಯಗಳಿಂದ ಮನ್ಮಥರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನಗಳನ್ನು ನಾಟ್ಯವಾಡಿಸುತ್ತಾನೆ. ಈ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರಾಂಗನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಗುರುಜಿ. ಓದಿ. 6ನೇದು. ಅವನ ಕಂಠವು ಮಧುರವಾದ ಧ್ವನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ಓದಿ. ಹರೇ ಕೃಷ್ಣ. ಮೊದಲ ಮಾತಾಜಿ 7th. ಓದಿ. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆವರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ಅಂದ್ರೆ ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ, ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆ ನನ್ನ ಧ್ವನಿ? ಕೇಳ್ತದೆ ಪ್ರಭುಜಿ. ನಾವು ಜಯರಾಧ ಮಾಧವ ಹಾಡುವ. ಜಯರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ಭಜ ಜನರಂಜನ, ಯಶೋದನಂದನ ಭಜ ಜನರಂಜನ, ಯಮುನಾ ತೀರಾವನಚಾರಿ, ತೀರಾವನಚಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ. Rama Govinda Radhe Jaya Gaurannita Jaya Gaurannita Gaurannita Jaya Gaurannita Prabhupada Prabhupada Jaya Jaya Prabhupada ಇವತ್ತಿನ ಮುಂಜಾನೆಯ ಈ ಸುಂದರ ಪ್ರೋಗ್ರಾಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ನಮ್ಮ ಧ್ವನಿ ಇನ್ನೊಮ್ಮೆ ನಾನು ಕೇಳ್ತಾ ಇದ್ದೇನೆ. ನಮ್ಮ ಧ್ವನಿ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಪ್ರಭುಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಪ್ರಭುಜಿ ಶ್ರೀವಾಸಂಗನ್ ಪ್ರಭು ನಮಗೆ ಹೇಳಿದ್ರು ಕುಂಭಕೋಣದ ಬಗ್ಗೆ ಸ್ವಲ್ಪ ಏನಾದ್ರೂ ಹೇಳಿ ಅಂತ. ನಾವು ಕುಂಭಕೋಣದ ಬಗ್ಗೆ ಒಂದ್ ಸ್ವಲ್ಪ ಸ್ಥಳ ಮಹಿಮದ ಬಗ್ಗೆ ಒಂದ್ ಸ್ವಲ್ಪ ನಾವು ಪ್ರಯತ್ನ ಪಟ್ಟೆವೆ. ನೋಡೋಣ ಅದರಲ್ಲಿ ಯಾವ್ಯಾವ್ದು ಇದು ಹೇಗೆ ಆಗ್ತದೆ ಅಂತ. ಕುಂಭಕೋಣಂ ಹೆಸರು ನಾವು ಸಮುದ್ರ ಮಥನ ಮಾಡಬೇಕಾದ್ರೆ ಯಾವಾಗ ಅಮೃತ ಹೊರಗೆ ಬಂತು, ಆ ಅಮೃತವನ್ನು ಹಿಡಿದುಕೊಂಡು ತಗೊಂಡು ಹೋಗ್ಬೇಕಾದ್ರೆ ಒಂದು 3-4 ಹನಿಗಳು ಕೂಡ ಈ ಕುಂಭಕೋಣಂ ಜಾಗದಲ್ಲಿ ಬಿದ್ದಿತ್ತು ಅಂತ. ಈಗ ಉತ್ತರ ಭಾರತದಲ್ಲಿ ಪ್ರಯಾಗರಾಜದಲ್ಲಿ ಕುಂಭಮೇಳ ಅಂತ ನಡೀತದೆ. ಪ್ರಸಿದ್ಧವಾಗಿರುವಂತ ಕುಂಭಮೇಳ ನೀವೆಲ್ಲರೂ ಕೇಳಿಸಿಕೊಂಡಿದ್ದೀರಿ, ಅಥವಾ ಕೆಲವೊಬ್ಬರು ಅಟೆಂಡನೂ ಮಾಡಿರ್ಬೋದು, ಹೋಗಿರಬಹುದು, ಅದರ ದರ್ಶನನೂ ಮಾಡಿರ್ಬೋದು. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಕುಂಭಮೇಳ ಆಗ್ತದೆ. ಅದು ಸ್ಪೆಷಲಿ ಕುಂಭಕೋಣಂದಲ್ಲಿ ಆಗ್ತದೆ. ಆ ಕುಂಭಕೋಣಂದಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಕೂಡ ಆಗ್ತದೆ. ಅದು ಕುಂಭಕೋಣಂದಲ್ಲಿ ಈ ಮೇಳ
ಈ ಸಂಗಮ ಸ್ಥಾನದಲ್ಲಿ ಏನಾಗ್ತದೆ ಅಂದ್ರೆ ಆಯಾ ಇಲ್ಲಿ ಕೂಡ ಒಂದು ತಿಂಗಳ ತನಕ ನಡೀತದೆ. ಒಂದು ತಿಂಗಳಲ್ಲಿ ಹೋಗಿ ಆ ಟೈಮ್ನಲ್ಲಿ ನಾವು ಆ ಸರೋವರದಲ್ಲಿ ಮಿಂದರೆ ಆ ಭಾಗ್ಯ ನಮ್ಮದು ಆಗ್ತದೆ ಎನ್ನುವಂಥದ್ದು ಒಂದು ಸ್ಥಳ ಮಹಿಮೆಯ ಒಂದು ಇತಿಹಾಸ. ನಮ್ಮ ಬ್ರಹ್ಮದೇವರು ಏನ್ ಮಾಡ್ತಾರೆ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಬೇಕಾದಾಗ ಒಂದು ಮಾಡೆಲ್ ತಯಾರು ಮಾಡ್ಕೊಂಡ್ರು. ಈಗ ನೋಡಿ, ನಾವು ಒಂದು ಮನೆ ಕಟ್ಟಬೇಕಾದ್ರೆ ಅದು ನೀಲ ನಕಾಶ ಅಂತ ತಯಾರು ಮಾಡ್ತೇವೆ, ಬ್ಲೂ ಪ್ರಿಂಟ್ ರೆಡಿ ಮಾಡ್ತೇವೆ. ಆ ಬ್ಲೂ ಪ್ರಿಂಟ್ ಯಾರೋ ಇಂಜಿನಿಯರ್ ರೆಡಿ ಮಾಡಿ ಕೊಡ್ತಾರೆ. ಆ ಬ್ಲೂ ಪ್ರಿಂಟ್ ತೊಗೊಂಬಂದು ನಾವು ಅವ್ರಿಗೆ ಹೋಗಿ ಹೇಳ್ತೇವೆ, ನನ್ನ ಮನೆ ಹಿಂಗಿರ್ಬೇಕು, ಹೀಗಿರ್ಬೇಕು, ಈ ಸ್ಥಾನದಲ್ಲಿ ಇದು ಬರ್ಬೇಕು ಅಂತ ಅವ್ರಿಗೆ ಐಡಿಯಾ ಹೇಳಿದ ಕೂಡಲೇ ಆ ಇಂಜಿನಿಯರ್ ಏನ್ ಮಾಡ್ತಾನೆ, ಆ ಐಡಿಯಾ ಪ್ರಕಾರ ಅದನ್ನೆಲ್ಲ ನೀಲ ನಕಾಶೆ ತಯಾರು ಮಾಡ್ತಾನೆ, ಒಂದು ಮ್ಯಾಪ್ ರೆಡಿ ಮಾಡ್ತಾನೆ. ಆ ಮ್ಯಾಪಿನ ಪ್ರಕಾರ ಆ ಮನೆಯನ್ನು ಕಟ್ಟಲಾಗ್ತದೆ. ಅದು ಹಾಗೆ ಅದನ್ನ ಬ್ಲೂ ಪ್ರಿಂಟ್ ಏನಾಗ್ತಲ್ಲ, ಆ ಬ್ಲೂ ಪ್ರಿಂಟ್ ಇದ್ದ ಇನ್ನೊಂದು ಮಾಡೆಲ್ ಆಗಿನೂ ಮಾಡ್ತಾರೆ. ಮಾಡೆಲ್ ಅಂದ್ರೆ ಅದು ನಾವು ಸ್ವತಃ ನೋಡ್ಲಿಕ್ಕೆ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿರುವಂತ, ಈಗ ನಮ್ದು ದೊಡ್ಡ ಮಂದಿರ ಕಟ್ಟುವಂಥದ್ದನ್ನು ಒಂದು ಬ್ಲೂ ಪ್ರಿಂಟ್ ಆಗಿ ಅಥವಾ ಮಾಡೆಲ್ ಆಗಿ ನಾವು ರೆಡಿ ಮಾಡಿ ಇಟ್ಕೊಂಡು ಇದೇ ರೀತಿ ಈ ಜಾಗದೊಳಗೆ ಇದು ಬರ್ತತಿ ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಥವಾ ವಿವರಿಸ್ಲಿಕ್ಕೆ ಅನುಕೂಲ ಆಗ್ತತಿ. ನಮ್ಗೆ ಖಚಿತವಾಗಿ ಗೊತ್ತಾಗ್ತತಿ ಇದು ಈ ಸ್ಥಾನದಾಗ ಬರ್ತದ ಅಂತ. ಹಂಗ ಬ್ರಹ್ಮದೇವನು ಕೂಡ ಒಂದು ಮಾಡೆಲ್ ರೆಡಿ ಮಾಡಿದ್ರಂತೆ. ರೆಡಿ ಮಾಡಿ ಸೃಷ್ಟಿ ಮಾಡ್ಬೇಕಾದಾಗ ಯಾವ ಜಾಗದಲ್ಲಿ ಯಾವ್ಯಾವ್ದು ಬರಬೇಕು ಅಂತ ಮಾಡ್ತಾ ಬಂದಾಗ ಇದನ್ನ ಏನ್ ಮಾಡೆಲ್ ಆಗಿ ಇಟ್ಟಿದ್ರಲ್ಲ, ಅದನ್ನು ಸೀದಾ ಕುಂಭಕೋಣದಲ್ಲಿ ಎತ್ತಿಟ್ಬಿಟ್ರೆ ಅಂತ. ಅಂದ್ರೆ ನೋಡಿ, ಈಗ ನಮ್ದು ದೇವತೆಗಳ ನಾಡು ಅಥವಾ ದೇವಸ್ಥಾನಗಳ ನಾಡು ಅಂತ ಕರಿಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡನ್ನು ಕರೀತಾರೆ. ತಮಿಳುನಾಡಿನಲ್ಲಿ ಇರುವಂತ ಮಂದಿರಗಳ ರೀತಿ ಮತ್ತೆ ಬೇರೆ ಜಾಗದಲ್ಲಿ ಬಹಳ ಅಪರೂಪ ಕಮ್ಮಿ ಪ್ರಮಾಣದಲ್ಲಿ ಇದೆ. ಈ ಚೋಳರು, ಚೇರರು, ಪಾಂಡ್ಯರು ಅನ್ನುವಂತ ರಾಜರು ಸೂರ್ಯವಂಶದ ಒಂದು ಸ್ಥಾನದೊಳಗೆ ಬಂದಿದ್ದಾರೆ ಅಂತ ಅವ್ರನ್ನ ಹೇಳ್ಕೊಳ್ತಾರೆ. ಅವರ ಸಂಸ್ಥಾನದಲ್ಲಿ ಅಥವಾ ಅವರ ರಾಜ್ಯದಲ್ಲಿ ಆ ಟೈಮ್ನಲ್ಲಿ ಈ ಮಂದಿರಗಳು ತಯಾರಾದವು. ನೋಡ್ರಿ, ಆಯಾ ರಾಜಕೀಯ ಟೈಮ್ನಲ್ಲಿ ಆ ರಾಜಕೀಯ ಇಚ್ಛಾಶಕ್ತಿಯ ಮೇರೆಗೆ ಅನೇಕ ದೇವಸ್ಥಾನಗಳು ರೆಡಿ ಆಗ್ತಾವೆ. ಈಗ ನಾವು ನೋಡ್ಬೋದು, ಅಯೋಧ್ಯದಲ್ಲಿ ಅಯೋಧ್ಯ ಮಂದಿರ ಇತ್ತು, ಅದನ್ನ ಧ್ವಂಸ ಮಾಡಿದ್ರು. ಅನಂತರ ಅಲ್ಲೇ ಬೇರೆದು ಬೆಳೆದ್ವಂತು. ಆಮೇಲೆ ಈಗಿನ ಒಂದು ವಾತಾವರಣದಲ್ಲಿ ಮತ್ತೆ ಆ ರಾಮ ಮಂದಿರ ಪುನರ್ ನಿರ್ಮಾಣ ಆಯಿತು ಅಂತ. ಹಂಗ ಆಯಾ ಕಾಲಘಟ್ಟದಲ್ಲಿ ಅನೇಕ ರೀತಿ ಮಂದಿರಗಳು ತಯಾರಾಗ್ತಾವು. ಇಲ್ಲಿ ಹೇಳುವ ಉದ್ದೇಶ ಇಷ್ಟೇ, ಕುಂಭಕೋಣಂದಲ್ಲಿ ಅನೇಕ ದೇವತೆಗಳ ಮಂದಿರಗಳು ಉಂಟು. ಅದರಲ್ಲಿ ಎಸ್ಪೆಷಲಿ ಆದಿಕುಂಬೇಶ್ವರ ದೇವಸ್ಥಾನ, ಐರಾವತೇಶ್ವರ ದೇವಸ್ಥಾನ, ಮತ್ತೆ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ, ರಾಮಚಂದ್ರ ದೇವಸ್ಥಾನ, ಸಾರಂಗಪಾಣಿ ದೇವಸ್ಥಾನ, ಚಕ್ರಪಾಣಿ ದೇವಸ್ಥಾನ, ವರಾಹ ದೇವರ ದೇವಸ್ಥಾನಗಳು ಪ್ರಮುಖವಾಗಿರುವು. ಇವೆಲ್ಲ ಪ್ರಮುಖವಾಗಿರುವಂತಹ ದೇವಸ್ಥಾನಗಳು ಈ ಕುಂಭಮೇಳ ನಡಿಬೇಕಾದಾಗ ಆಯಾ ದೇವಾನ್ ದೇವತೆಗಳು ಏನಿದ್ದಾರೆ, ದೇವತೆಗಳು ಏನಿದಾರಲ್ಲ, ಈ ಒಂದು ತಿಂಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಬಂದು ಒಂದು ದಿನ, ಅಂದ್ರೆ ಈ ಒಂದು ತಿಂಗಳಲ್ಲಿ ನಡೆಯುವಂತ ಟೈಮ್ನಲ್ಲಿ ಒಂದು ದಿನ ಬಂದು ಅವರು ಕೂಡ ಸರೋವರದಲ್ಲಿ ಮಿಂದು ಸ್ನಾನಾದಿಗಳನ್ನು ಮಾಡಿಕೊಂಡು ಪುನೀತರಾಗ್ತಾರೆ ಅಂತ ಒಂದು ಯಾತ್ರೆ ಈಗ ನಮ್ಮ ಮಂದಿರದಿಂದ ಹೋಗ್ತಾ ಇದ್ದಾರೆ, ಪುಣ್ಯ ಯಾತ್ರೆ. ಅದರಲ್ಲಿ ನೀವು ಯಾರ್ಯಾರು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ, ಹೋಗ್ಲೂಬಹುದು ಭಕ್ತರು, ಭಾಗ್ಯವಾನರು. ಹಿಂಗ ಅದರಲ್ಲಿ ಹೋಗಿ ನಾವು ಶುದ್ಧರಾಗ್ತೀವಿ. ಈ ಜಗದಲ್ಲಿ ವಿಜಯೇಂದ್ರ ತೀರ್ಥರು ಅಂತ ನಮ್ಮ ಒಂದು ಮಹಾನ್ ಆಚಾರ್ಯ ಪರಂಪರೆ ಅಂದ್ರೆ ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಇವರು ವಿಜಯೇಂದ್ರ ತೀರ್ಥರು ಬರ್ತಾರೆ. ಈಗ ನಾವು ಭಗವದ್ಗೀತಾದಲ್ಲಿ ನೋಡ್ಬೇಕಾದ್ರೆ 32 ಪ್ರಾಮಿನೆಂಟ್ ಆಚಾರ್ಯರು ಹೆಸರನ್ನು ಕೊಟ್ಟಿದ್ದಾರೆ. ಕೃಷ್ಣನಿಂದ ಹಿಡಿದುಕೊಂಡು ಕೃಷ್ಣನ ಬ್ರಹ್ಮದೇವ, ನಾರದ ಏನಂತೆ ಮಧ್ವಾಚಾರ್ಯರು, ವೇದವ್ಯಾಸರು, ಮಧ್ವಮುನಿಗೆ ಸಾರಿ ಗಲತ್ ಹೇಳಿದ್ನೆ, ವೇದವ್ಯಾಸರಿಂದ ಮಧ್ವಾಚಾರ್ಯರಿಂದ ಮಾಧವೇಂದ್ರಪುರಿ, ಈಶ್ವರಪುರಿ, ಅಕ್ಷೋಭ್ಯ, ಹಿಂಗ ಅದು ಪೂರಾ ನಮ್ದು ಶಿಷ್ಯ ಪರಂಪರೆ ಬೆಳೆದು ಬರ್ತದ. ಸತ್ಯತೀರ್ಥ, ವ್ಯಾಸತೀರ್ಥರ ಶಿಷ್ಯರು 24 ಮಂದಿ ಸನ್ಯಾಸಿ ಶಿಷ್ಯರಿದ್ರು. 24 ಮಂದಿ ಸನ್ಯಾಸಿ ಶಿಷ್ಯರಲ್ಲಿ ಒಬ್ರು ವಿಜೇಂದ್ರ ತೀರ್ಥರು ಕೂಡ ಒಬ್ರು ಶಿಷ್ಯರು. ಅವರ ಹೆಸರು ಮೊದಲು ಬೇರೆ ಇತ್ತದು, ನಾವು ಮುಂದೆ ಇದರಲ್ಲಿ ವಿವರಿಸ್ತಾ ಹೋಗ್ತೇವೆ.
ಈಗ ವಿಜೇಂದ್ರ ತೀರ್ಥರ ಬಗ್ಗೆ ಎಲ್ಲಿ ಬರ್ತೈತಿ ಉಲ್ಲೇಖ ಅಂತ ಕೇಳಿದರೆ, ರಾಘವೇಂದ್ರ ವಿಜಯ ಅಂತ ಒಂದು ಕೃತಿ, ಇವರು ನಾರಾಯಣ ಶಾಸ್ತ್ರಿ ಪಂಡಿತರು ಈಗ ಶ್ರೀಮದ್ ವಿಜಯ ಅಂತ ಬರೆದಿದ್ದಾರೆ. ಅದೇ ರೀತಿ ರಾಘವೇಂದ್ರ ವಿಜಯನು ಕೂಡ ಬರೆದಿದ್ದಾರೆ. ಅದೇ ರೀತಿ ವಿಜಯೇಂದ್ರ ತೀರ್ಥ ವಿಜಯ ಅದನ್ನು ಕೂಡ ಬರೆದಿದ್ದಾರೆ ಅವರು. ಅವರ ಒಂದು ಕೃತಿಗಳಲ್ಲಿ ಈ ಉಲ್ಲೇಖ ಬರ್ತದೆ. ಅದು ಸ್ಪೆಷಲಿ ರಾಘವೇಂದ್ರ ವಿಜಯದಲ್ಲಿ ಇದನ್ನ ಹೇಳ್ತಾರೆ. ಏನಂತಂದ್ರ ಈ 4 ವಾಕ್ಯ, ಪದೇ, ಪಾದ ವಿಲೋಚನ, ವ್ಯಾಸಶಾಸ್ತ್ರ ಅಂತ. ಅಂದ್ರ ವಾಕ್ಯ ಅಂದ್ರ ಮೀಮಾಂಸದ ಮೇಲೆ ಇವರು ವಿಜಯೇಂದ್ರ ತೀರ್ಥರು ಬಹಳ ಪಾಂಡಿತ್ಯವನ್ನು ಬೆಳೆಸಿಕೊಂಡಿದ್ರು. ಪದೇ ಅಂದ್ರೆ ವ್ಯಾಕರಣದಲ್ಲಿ ಕೂಡ ಅದ್ಭುತವಾಗಿತ್ತು. ಪಾದ ವಿಲೋಚನ ಅಂತ, ಪಾದ ವಿಲೋಚನ ಅಂದ್ರೆ ಅಕ್ಷಪಾದ ಅಂದ್ರ ಒಬ್ಬರು ವ್ಯಕ್ತಿಯವರು ಮಹಾನ್ ಮಹಾತ್ಮರು ಅಕ್ಷಪಾದ ತರ್ಕ ಅಂತ ಕರೀತಾರ, ಅಥವಾ ಪಾದ ವಿಲೋಚನ ತರ್ಕ ಅಂತ ಕರೀತಾರೆ. ನೋಡಿ, ಅಕ್ಷಯಪಾದ ಅಂದ್ರೆ ಅವ್ರ ಪಾದದಲ್ಲಿ ಕಣ್ಣಿತ್ತು ಅಂತ, ಅವ್ರಿಗೆ ಅದಕ್ಕೆ ಅಕ್ಷಯಪಾದ ಅಂತ ಕರೀತಾರೆ. ಅಕ್ಷಪಾದ ಅಥವಾ ಪಾದ ವಿಲೋಚನ ಅಂದ್ರೂ ಕೂಡ ಅದೇ ಅರ್ಥ. ಪಾದ ಅಂದ್ರ ಪಾದ, ವಿಲೋಚನ ಅಂದ್ರೆ ಕಣ್ಣು. ಅವರು ಮಾಡಿರುವಂತ ತರ್ಕದ ಮೇಲೆ ಕೂಡ ಅನೇಕ ಇವರು ಪುಸ್ತಕಗಳನ್ನ ಬರೆದಿದ್ದಾರೆ. ಯಾರು? ವಿಜೇಂದ್ರ ತೀರ್ಥರು. ಮತ್ತೆ ವ್ಯಾಸರು ಬರೆದಿರುವಂತ ವ್ಯಾಸರ ಇದ್ರ ಮೇಲೆ ಏನೈತಲ್ಲ, ವೇದ ವ್ಯಾಸರು ಕೊಟ್ಟಿರುವಂತ ಶಾಸ್ತ್ರದ ಮೇಲೆ ಕೂಡ ಇವರು ಅದ್ಭುತವಾದ ಒಂದು ಪಾಂಡಿತ್ಯ ಕೂಡ ಇವ್ರದ್ದು ಇತ್ತು. ಪ್ರಪಂಚದಲ್ಲಿ ಎಷ್ಟೆಲ್ಲ ಬುದ್ಧಿಮತ್ತೆ ಇದೆ ಅದನ್ನೆಲ್ಲ ಕ್ರೋಢೀಕರಿಸಿ ಕೊಟ್ರೆ ಇವ್ರದ್ದು ಬುದ್ಧಿಮತ್ತೆ ಮೇಲಾಗ್ತಿತ್ತು ಅಂತ. ಅಷ್ಟು ಅದ್ಭುತವಾದ ಒಂದು ಬುದ್ಧಿಮತ್ತೆ ಯಾರ್ದು? ವಿಜೇಂದ್ರ ತೀರ್ಥರು. ಈಗ ವ್ಯಾಸ ತೀರ್ಥರಲ್ಲಿ ಅನೇಕ ಶಿಷ್ಯರು ಅಂತ ಹೇಳಿದ್ವಲ್ಲ, 24 ಸನ್ಯಾಸಿ ಶಿಷ್ಯರು. ಅದರಲ್ಲಿ ಇವರು ಒಬ್ರು. ಸ್ಪೆಷಲಿ ಹೇಳ್ಬೇಕಂದ್ರೆ ಕೇಶವ ತೀರ್ಥರು, ಮಾಧವ ತೀರ್ಥರು, ನಾರಾಯಣ ತೀರ್ಥರು, ವಿಷ್ಣು ತೀರ್ಥರು ಅಂತ. ಈಗೇನು ವಿಷ್ಣು ತೀರ್ಥರು ಅದರಲ್ಲ, ಅವರ ಮುಂದೆ ಹೋಗಿ ವಿಜೇಂದ್ರ ತೀರ್ಥರ ಆಗ್ತಾರ. ವಿಜೇಂದ್ರ ತೀರ್ಥರು ಆಗ್ತಾರೆ ಅಂತ. ನಾವು ಮಂಗಳಾಚರಣ ಹೇಳೇ ಇಲ್ಲ, ಕ್ಷಮಾ ಮಾಡ್ರಿ. ನಾವು ಟೈಮ್ ಇದನ್ನ ಮ್ಯಾನೇಜ್ ಮಾಡೋ ಸಲುವಾಗಿ ನಾವು ಸ್ಕಿಪ್ ಮಾಡ್ಬೇಕಂತಿದ್ದೀವಿ. ಮುಂದೆ ಸುರೇಂದ್ರ ತೀರ್ಥರು ಅಂತಂದು ಭಾರತ ಭೂಮಿನ ಪೂರ 3 ಬಾರಿ ಅವರು ಪ್ರದಕ್ಷಿಣೆ ಮಾಡಿದರು. ಸಂಚಾರ ಮಾಡಿ ಅದನ್ನೇನಂತೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬೇಕಂತ ಹಂಪಿಗೆ ಬಂದರು. ಹಂಪಿ ಆ ಟೈಮ್ನಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಅರಸ ಶ್ರೀಕೃಷ್ಣ ದೇವರಾಯ ಅವ್ರೇನತಿ ಆ ಟೈಮ್ನಲ್ಲಿ ಅವರು ಉಚ್ಛ್ರಾಯ ಸ್ಥಿತಿ. ಅದು ಉಚ್ಛ್ರಾಯ ಸ್ಥಿತಿ ಅಂದ್ರೆ ವಿಜಯ ಸಾಮ್ರಾಜ್ಯದ ಸ್ವರ್ಣ ಯುಗ. ಅದು ಅಂದ್ರ ಜಗತ್ತಿನ ಎಲ್ಲಾ ದಾರಿಗಳು, ಈಗಿನವ್ರು ಹೇಳ್ತಾರೆ, ಈಗಿನವ್ರು ಎಲ್ಲಾ ದಾರಿಗಳು ರೋಮ್ ನಗರನ್ನು ಮುಟ್ತಿತ್ತು ಅಂತ. ರೋಮ್ ಅಂದ್ರೆ ಈಗ ಇಟಲಿ ದೇಶದ ರೋಮ್, ಎಲ್ಲಾ ದಾರಿಗಳು ಅಲ್ಲಿ ಹೋಗಿ ಮುಟ್ತಿದ್ವು ಅಂತ. ಅಲ್ಲಿ ಒಬ್ಬ ಬರಿತಾನ, ರೋಮ್ ನಗರ ಹೋಗಿ ಮುಟ್ತಿದ್ದಿಲ್ಲ, ಇದನ್ನು ಸುಳ್ಳು. ಅದನ್ನ ಎಲ್ಲಿಂದ ಕಿತ್ಕೊಂಡಿದಾರ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಮುಟ್ತಿದ್ವಂತ. ಎಲ್ಲಾ ದಾರಿಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಯದ ಅಂದ್ರೆ ಈಗಿನ ಹಂಪಿಗೆ ಎಲ್ಲಾ ದಾರಿಗಳು ಹೋಗಿ ಮುಟ್ಕೊಳ್ತಿದ್ವು. ವಿಜಯನಗರ ಸಾಮ್ರಾಜ್ಯ ಅಷ್ಟೊಂದು ಕೇಂದ್ರ ಬಿಂದುವಾಗಿತ್ತು, ಸೆಂಟರ್ ಆಫ್ ದ ಪಾಯಿಂಟ್ ಆಗಿತ್ತು. ಮಾರ್ಕೆಟ್ ಆಗಿತ್ತು, ಅದು ನ್ಯಾಷನಲ್ ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿತ್ತು. ನೋಡಿ, ಇಂಟರ್ನ್ಯಾಷನಲ್ ಮಾರ್ಕೆಟ್, ಬರೀ ಮಾರ್ಕೆಟ್ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್. ನೀವು ಹಂಪಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ 9 ಬಜಾರಗಳದಾವು, ಬೇರೆ ಬೇರೆ ಬಜಾರಗಳು. ಒಂದ್ ಕಡೆ ಬಜಾರದಲ್ಲಿ ನವರತ್ನಗಳೆಲ್ಲ ಮಾರಾಟ ಆಗ್ತಿದ್ವು. ಹೆಂಗ್ ಮಾರಾಟ ಆಗ್ತಾವ ಅಂದ್ರೆ ಸೇರು ಗಟ್ಲೆ ಮಾಪ್ ಮಾಡಿ ಹಾಕ್ತಿದ್ರಂತ. ಆ ರೀತಿ ಮಾಡಿ ಮುತ್ತು ರತ್ನಗಳು, ವಜ್ರ ವ್ಯಾಪಾರಗಳು ದೇಶ ವಿದೇಶದಿಂದ ಬಂದು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ರು. ಒಂದ್ ಕಡೆಗೆ ಕುದುರೆ ವ್ಯಾಪಾರ ಆಗ್ತಿತ್ತು, ಒಂದ್ ಕಡೆಗೆ ಅಡಿಕೆ ಎಲೆ ವ್ಯಾಪಾರ ಆಗ್ತಿತ್ತು. ಒಂದ್ ಬಜಾರ್ ಅದ, ಅಡಿಕೆ ಎಲೆ ಬೇರೆ ಬೇರೆ ಕಡೆಗೆಲ್ಲ ಸಪ್ಲೈ ಆಗ್ತಿತ್ತು. ಒಂದ್ ಕಡೆ ಮಸಾಲೆ ದಿನಸದ ವ್ಯಾಪಾರ ಆಗ್ತಿತ್ತು. ಹಿಂಗ 9 ಬಜಾರಗಳು, ಇಂಟರ್ನ್ಯಾಷನಲ್ ಮಾರ್ಕೆಟ್. ಅವಾಗಿನ ಅದ್ಭುತವಾಗಿರುವಂತ ನಗರ ನಿರ್ಮಾಣ ಒಂದು ವ್ಯವಸ್ಥೆ ಹೇಗಿತ್ತು ಅನ್ನೋದಕ್ಕೆ. ಮತ್ತೆ ಆ ಟೈಮ್ನಲ್ಲಿ ನಮ್ಮ ಆಚಾರ್ಯ ಪರಂಪರೆ ಕೂಡ ಅಲ್ಲಿ ಅವರಿಗೆ ಮಾರ್ಗದರ್ಶಕರಾಗಿದ್ರು. ಎಸ್ಪೆಷಲಿ ವ್ಯಾಸತೀರ್ಥರು ನೀರಾವರಿಯ ಒಂದು ಯೋಜನೆಗಳನ್ನ ಅದ್ಭುತವಾಗಿ ಅವ್ರು ನಿರ್ಮಾಣ ಮಾಡಿದ್ದಾರೆ. ಇವತ್ತಿನವರೆಗೂ ನಾವು ನೋಡ್ಬೋದು.
ಹಂಪಿಗೆ ನೀರಿನ ಒಂದು ಸೋರ್ಸ್ ಎಲ್ಲಿಂದ ಹೇಗೆ ಬರ್ತದೆ ಅಂದ್ರೆ ಭದ್ರಾ ನದಿ ಒಂದು ಕಡೆಗೆ ಸ್ವಲ್ಪ ಟಿಸ್ಯೂಲ್ ಹೊಡಿತದೆ, ಸ್ವಲ್ಪ ನೀರು ಒಂದ್ ಕಡೆಗೆ ಹಿಂಗ್ ಟಿಸ್ಯೂಲ್ ಹೊಡಿತದೆ. ಟಿಸ್ಯೂಲ್ ಅಂದ್ರೆ ವಿಭಾಗ ಆಗ್ತದೆ. ಆ ವಿಭಾಗ ಆಗೋದ್ರಂತಲ್ಲೇ ಒಂದು ಚೆಕ್ ಡ್ಯಾಮ್ ಕಟ್ಟಿದಾರೆ. ಆ ಚೆಕ್ ಡ್ಯಾಮ್ ನಿಂದ ನೀರನ್ನ ಸಪರೇಟ್ ಮಾಡಿಕೊಂಡು ಇಡೀ ಹಂಪಿ ಅಂದ್ರೆ ಈಗಿನ ಸಾಮ್ರಾಜ್ಯ ಏನದಲ್ಲ ಪ್ರತಿಯೊಂದು ಗುಡಿಗೂ ಕೂಡ ನೀರನ್ನ ತಲುಪಿಸ್ತಾರ. ಅದು ತಲುಪಿಸೋಕ್ಕಿಂತ ಮೊದಲು ಏನೈತಿ, ಲೋಹಗಳು ಅಥವಾ ಈಗಿನ ಕಾರ್ಖಾನೆಗಳು ಅಂತ ಏನು ಹೇಳ್ಬಹುದಲ್ಲ, ಆ ರೀತಿ ಕಾರ್ಖಾನೆಗಳಿಗೆ ನೀರನ್ನು ಕೊಟ್ಟುಕೊಂಡು ಮತ್ತೆ ಅಗ್ರಿಕಲ್ಚರ್ಗೆ ಬೇಕಾಗಿರೋ ನೀರನ್ನು ಉಪಯೋಗ ಮಾಡಿಕೊಂಡು ಪ್ರತಿಯೊಂದು ಗುಡಿಗೂ ಕೂಡ ನೀರನ್ನು ತಲುಪಿಸಿದರು. ಈಗ ನಾವು ಹೋಗಿ ವಿರೂಪಾಕ್ಷ ದೇವರ ಗುಡಿಗೆ ಒಳಗಡೆ ಹೋದ್ರೆ ಅಲ್ಲಿ ಕಾಲುವೆ ಒಳಗಿಂದ ನೀರು ಬರ್ತದ. ಆ ಕಾಲುಗಳನ್ನ ತೊಳ್ಕೊಂಡು ನಾವು ಪರಮಾತ್ಮನ ದರ್ಶನ ಹಂಪಿ ವಿರೂಪಾಕ್ಷ ದರ್ಶನ ಮಾಡ್ಕೊಳ್ಳೋಕೆ ಹೋಗ್ತೇವೆ ಅಂತ ಅಲ್ಲಿ ನೋಡ್ಬೋದು ನೀವು. ಪ್ರತಿಯೊಂದು ಹೊಂಡಗಳನ್ನು ತುಂಬುತ್ತಿದ್ವು. ತುಂಬಿ ಹೆಚ್ಚಾದ ನೀರು ಮತ್ತೆ ಹೊರಳಿ ಅದು ತುಂಗಭದ್ರಾ ನದಿಗೆ ಹೋಗಿ ಮುಡ್ತದೆ. ಮತ್ತು ಮೇಲುಗಾಲುವೆಯ ಒಂದು ವಿಚಾರ ಅಂದ್ರೆ ಮೇಲುಗಾಲುವೆ ಅಂದ್ರೆ ನೀರನ್ನ ಈಗ ನೋಡ್ರಿ, ಈಗ ನಾವು ನೀರನ್ನು ಯಾವ ರೀತಿ ಸಾಗಿಸ್ತೇವೆ, ಪೈಪ್ಗಳ ಮೂಲಕ. ಅವಾಗ ಪೈಪ್ ಇನ್ನು ಫೈಂಡೆಡ್ ಆಗಿದ್ದಿರಲ್ಲ, ಇನ್ನು ಕಂಡು ಹಿಡಿದಿರಲಿಲ್ಲ. ಹಂಗ ಪೈಪ್ಗಳ ಮೂಲಕ ನೀರನ್ನು ಸಾಗಿಸೋದು, ಈ ಕಾಲುವೆಗಳ ಮೂಲಕ ನೀರು ಸಾಗಿಸೋದು. ಅದು ನೀರನ್ನ ಯಾವ ರೀತಿ ಸಾಗಿಸೋದು ಅಂದ್ರೆ ಕಂಬಗಳ ಹಾಕಿ ಕಂಬಗಳ ಮೇಲೆಗಡೆ ಕಾಲುವೆ ಮಾಡಿ ಕಾಲುವೆಗಳಿಂದ ನೀರನ್ನು ಸಾಗಿಸ್ಬೇಕು. ತುಂಗಭದ್ರಾ ನದಿಯ ಮೇಲೆ ಆ ನೀರನ್ನು ಸಾಗಿಸಿ ಆ ಕಡೆ ಭಾಗಕ್ಕೆ ತಲುಪಿಸಿದ್ದರು. ಈ ರೀತಿ ಪೆನುಗೊಂಡದಲ್ಲಿ ಕೂಡ ವ್ಯಾಸತೀರ್ಥರು ನೀರಾವರಿಯ ವ್ಯವಸ್ಥೆಯನ್ನ ಇರಿಗೇಷನ್ಗಾಗಿ ಅಗ್ರಿಕಲ್ಚರ್ ವ್ಯವಸ್ಥೆಗಾಗಿ ಅದನ್ನ ಬಹಳ ಅದ್ಭುತವಾದ ಒಂದು ಸರಳವಾದ ವಿನ್ಯಾಸ, ಅದ್ಭುತವಾಗಿರುವಂತ ಕೆಲಸ ಅದನ್ನ ಮಾಡಿದರು. ಈಗಿನ ಇಂಜಿನಿಯರ್ ಅದನ್ನ ಬರೇ ಸಿಂಪಲ್ ಟೆಕ್ನಿಕ್ ನೋಡಿಕೊಂಡು ಅಚಂಬಿತರಾಗ್ತಾರ, ಆಶ್ಚರ್ಯಚಕಿತಗೊಳ್ತಾರೆ. ಆ ರೀತಿ ಒಂದು ವ್ಯವಸ್ಥೆ ವ್ಯಾಸತೀರ್ಥರು ಮಾಡಿದ್ರು. ವ್ಯಾಸತೀರ್ಥರು ಬರೀ ಭಕ್ತಿಯನ್ನ ಅಷ್ಟೇ ಬೋಧಿಸಲಿಲ್ಲ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರು ಪ್ರಕಾಂಡರಾಗಿದ್ದರು. ಅವರ ಶಿಷ್ಯರಲ್ಲಿ 24 ಶಿಷ್ಯರಲ್ಲಿ ಇವರು ಒಬ್ಬರು. ಯಾರು? ವಿಷ್ಣು ತೀರ್ಥರು ಅಂತ ಹೇಳಿದೆವು. ವಿಷ್ಣು ತೀರ್ಥರಿಗೆ ಸುರೇಂದ್ರ ತೀರ್ಥರು ಭಾರತ ಭೂಮಿಯನ್ನು ಏನೈತೆ 3 ಬರೆ ಪ್ರದಕ್ಷಿಣೆ ಮಾಡ್ತಾ ಅದನ್ನ ಅರ್ಪಣೆ ಮಾಡ್ಲಿಕ್ಕೆ ಎಲ್ಲಿ ಬಂದ್ರು? ಅವರು ಹಂಪಿಗೆ ಬಂದರು. ಹಂಪಿಯಲ್ಲಿ ವ್ಯಾಸತೀರ್ಥರನ್ನು ದರ್ಶನ ಮಾಡಿದರು. ವ್ಯಾಸತೀರ್ಥರು ಹೇಳಿದರು, ಇವತ್ತಿನ ಭಿಕ್ಷೆಗಾಗಿ ನಮ್ಮ ಹತ್ರ ಬನ್ನಿ ಅಂತ. ಆಯ್ತು, ನಾವು ನಿಮ್ಮ ಹತ್ರ ಬರ್ತೇವೆ ಅಂತ. ಈಗ ನೋಡ್ರಿ, ಮಧುಕರಿ ವೃತ್ತಿ ಅಂತ ಕರೀತಾರೆ. ಮಧುಕರಿ ವೃತ್ತಿ ಅಂದ್ರ ಮಧು ಅಂದ್ರ ಇಲ್ಲಿ ಭ್ರಮರ ಏನ್ ಮಾಡ್ತೈತೆ, ಒಂದು ಹೂವಿನಿಂದ ಹೋಗಿ ಮತ್ತೊಂದು ಹೂವಿಗೆ ಹೋಗ್ತದೆ. ಹಿಂಗ ಅಂದ್ರೆ ಆ ಹೂವಿನಲ್ಲಿ ಹೋಗಿ ಸ್ವಲ್ಪ ಜೇನು ತಗೊಂಡು ಆ ಮತ್ತೊಂದು ಹೂವಿನಲ್ಲಿ ಸ್ವಲ್ಪ ಜೇನು ತಗೊಂಡು ಅದನ್ನಲ್ಲಿ ಹೋಗಿ ಸಂಗ್ರಹ ಮಾಡ್ತದೆ. ಅದಕ್ಕೆ ಅದು ಮಧುಕರ ವೃತ್ತಿ ಅಂತ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಭಿಕ್ಷಾ ಬೇಡಿ ಅದನ್ನ ಅವದಿಂದ ಅಂದ್ರೆ ಈಗ ನೋಡ್ರಿ, 7 ಮನೆ ತನಕನೂ ಈ ಒಂದು ಮನೆಗೆ ಹೋದ್ರು ಸಿಗ್ಲಿಲ್ಲ, ಮತ್ತೊಂದು ಮನೆಗೆ ಹೋದ್ರು ಅಲ್ಲಿ ಸಿಗ್ಲಿಲ್ಲ, ಮತ್ತೊಂದು ಮನೆಗೆ ಹೋದ್ರು ಸಿಗ್ಲಿಲ್ಲ, ಮತ್ತೊಂದು ಮನೆಗೆ ಹೋದ್ರು, ಹಿಂಗೆ 7 ಮನೆ ಆತಂತಂದ್ರೆ ಕ್ರಾಸ್ ಆತಂದ್ರೆ ಮತ್ತೆ ಹೋಗಿ ಬೇಡೋಂಗಿಲ್ಲ. ಅವ್ರು ಯಾರು ಕೊಡ್ಲಿಲ್ಲ ಅಂದ್ರೆ ಉಪವಾಸ ಇರ್ಬೇಕಾಗ್ತದೆ. ಅದಕ್ಕೆ ಇವ್ರು ಕರೆದ್ರಂತೆ, ನಮ್ಮ ಹತ್ರ ಬಂದು ಭಿಕ್ಷೆ ಕೇಳಿ ಅಂತ, ನಾವು ಮಾಡ್ತೇವೆ ಅಂತ. ಒಪ್ಕೊಂಡ್ರು ಅವರು. ಅವ್ರ ಹತ್ರ ಹೋಗಿ ಭಿಕ್ಷೆ ಕೇಳೋಕ್ಕಿಂತ ಮೊದಲು ಹೇಳಿದ್ರು, ನಾವು ನಿಮ್ಮಿಂದ ಕೇಳ್ತೇವೆ, ಆ ಕೇಳಿದ್ದನ್ನು ಕೊಡ್ಬೇಕಾಗ್ತದೆ ನೀವು ಅಂತ. ಆಯ್ತು, ಕೇಳಿ, ಏನು ಕೇಳಿದ್ರೆ ಕೇಳಿ ಅಂತ. ಅವಾಗ ಹೇಳಿದ್ರು, ನಿಮ್ಮ ಶಿಷ್ಯ ಪರಂಪರೆಯಲ್ಲಿ ಸನ್ಯಾಸಿ ಶಿಷ್ಯರಲ್ಲಿ ನಮಗೆ ವಿಷ್ಣು ತೀರ್ಥರು ಏನದಲ್ಲ ಅವ್ರನ್ನ ನಮಗೆ ದಯಪಾಲಿಸಿ ಅಂತ, ಕೊಡಿ ಅಂತ. ಅವಾಗ ವ್ಯಾಸತೀರ್ಥರು ಅಗ್ದಿ ಖುಷಿಯಿಂದ, ಆಯ್ತು, ನನ್ನ ಶಿಷ್ಯ ನಿಮ್ಮ ಸಂಸ್ಥಾನವನ್ನು ಬೆಳಗುವಂತ ವ್ಯಕ್ತಿ ಆಗ್ತಾನಂದ್ರೆ ನಾನು ಬಹಳ ಖುಷಿಯಿಂದ ಕಳಿಸಿಕೊಡ್ತೇನೆ ಅಂತ ವಿಷ್ಣು ತೀರ್ಥರನ್ನ ಅವ್ರ ಜೊತೆಗೆ ಸುರೇಂದ್ರ ತೀರ್ಥರ ಜೊತೆಗೆ ಕಳಿಸಿಕೊಡೋಕ್ಕಿಂತ ಮೊದಲ ಈ ನೋಡ್ರಿ, ವ್ಯಾಸತೀರ್ಥರ ಒಂದು ಅಡಿಯಲ್ಲಿ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ರು. ಅವರಿಗೆ ಆಲ್ರೆಡಿ ತ್ರಿದಂಡಿ 3 ದಂಡಗಳು ಸೇರಿರುವಂತ ಒಂದು ದಂಡ ಕೊಟ್ಟಿದ್ರು. ಆ ದಂಡ ಏನೈತೆ ಹಿಡ್ಕೊಂಡಿದ್ರು. ಸನ್ಯಾಸ ದಂಡ ಇರ್ತದೆ. ಆ ದಂಡವನ್ನ ಇಟ್ಟು ಈ ಸುರೇಂದ್ರ ತೀರ್ಥರು ದಂಡ ಕೊಡ್ತಾರ. ಸನ್ಯಾಸಿ ದಂಡನ ಅಂದ್ರೆ ಈಗ ಸ್ಥಾನ ಪಲ್ಲಟ ಆಗ್ತದೆ. ಸ್ಥಾನ ಪಲ್ಲಟ ಅಂದ್ರೆ ದಂಡ ಪಲ್ಲಟ ಅಂತ ಕರೀತಾರೆ. ಅದಕ್ಕೆ ದಂಡ ಪಲ್ಲಟ ಅಂದ್ರೆ ಈ ದಂಡ ಬಿಟ್ಟು ಇನ್ನೊಂದು ದಂಡ ತಗೊಳ್ಳೋದು. ಹಂಗಂತ ನಾವು ಒಬ್ರು ಶಿಷ್ಯರಾದವ್ರು ಮತ್ತೊಬ್ರು ಹೋಗಿ ಗುರಿಗೆ ಹೋಗಿ ಶಿಷ್ಯರಾಗಬೇಕೇನೋ ಅಂತ ಇಲ್ಲ, ಆ ರೀತಿ ಅಲ್ಲ. ನಮಗಲ್ಲಿದ್ದು ಅವ್ರಿಗೆ ಮಾತ್ರ ಅದು. ಹೀಗ ಇದು ದಂಡ ಪಲ್ಲಟ ಅಂತ ಒಂದು ದೊಡ್ಡ ಹೆಸರು. ಇದ್ರದ್ದು ಉತ್ಸವಗಳ ಮೇಲೆ ಉತ್ಸವಗಳ ಆಗಿ ಆಚರಣೆ ಮಾಡ್ತಾರೆ. ಇವಾಗೂ ಕೂಡ ಅದು ನಡೀತದೆ. ಆ ಸಂಸ್ಥಾನಕ್ಕೆ ಬಂದಾಗ ಎಲ್ಲಿಗೆ ಬಂದರು? ಸಂಸ್ಥಾನ ಎಲ್ಲಿಗೆ ಅಂತಂದ್ರೆ ಈ ಕುಂಭಕೋಣಂ.
ಕುಂಭಕೋಣಂದಲ್ಲಿ ಆ ಟೈಮ್ನಲ್ಲಿ ಏನೂ ಇರಲಿಲ್ಲ. ಸುರೇಂದ್ರ ತೀರ್ಥರು ಯಾತ್ರಾ ಮಾಡ್ತಾ ಮಾಡ್ತಾ, ಸಂಚಾರ ಮಾಡ್ತಾ ಮಾಡ್ತಾ ಕುಂಭಕೋಣಕ್ಕೆ ಬಂದರು. ಕುಂಭಕೋಣದಲ್ಲಿ ಅನೇಕ ದೇವತೆಗಳ ಈ ಮಂದಿರಗಳು, ಅಂದ್ರೆ ಈಗ ನೋಡ್ರಿ, ಆದಿ ಕುಂಬೇಶ್ವರ ದೇವಸ್ಥಾನ, ವರಾಹ ದೇವರ ದೇವಸ್ಥಾನ, ಸಾರಂಗಪಾಣಿ, ಚಕ್ರಪಾಣಿ ಅವರೆಲ್ಲ ದರ್ಶನ ಮಾಡ್ತಾ ಮಾಡ್ತಾ ಇವ್ರಿಗೆ ಹೇಳಿದ್ರಂತೆ, ವಿಷ್ಣು ತೀರ್ಥರಿದ್ರಲ್ಲ, ಈಗ ಸನ್ಯಾಸ ಸ್ವೀಕಾರ ಮಾಡಿದ್ರು. ಮೊದಲೇ ಸನ್ಯಾಸ ತಗೊಂಡಿದ್ರು. ಆ ಸನ್ಯಾಸ ಟೈಮಲ್ಲಿ ಅವ್ರ ಹೆಸರು ಏನಾಯ್ತು? ವಿಷ್ಣು ತೀರ್ಥರಾಗಿತ್ತು. ಈಗ ಮತ್ತೆ ಇವರು ಸುರೇಂದ್ರ ತೀರ್ಥರ ಅಡಿಯಲ್ಲಿ ಬಂದಾಗ ಅವ್ರಿಗೆ ಹೆಸರು ಕೊಟ್ಟರು ವಿಜಯೇಂದ್ರ ತೀರ್ಥ ಅಂತ. ವಿಜಯೇಂದ್ರ ತೀರ್ಥರಿಗೆ ಹೇಳ್ತಾರೆ ಸುರೇಂದ್ರ ತೀರ್ಥರು, ನೋಡಿ, ಈ ಕುಂಭಕೋಣದಲ್ಲಿ ನಮ್ದು ಒಂದು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಬೇಕು. ಆ ವಿದ್ಯಾಪೀಠ ಸ್ಥಾಪನೆ ಮಾಡಿ ಇಲ್ಲಿರುವಂತ ಮಕ್ಕಳನ್ನ ವಿದ್ಯೆ ಕೊಟ್ಟವ್ರನ್ನ ವಿದ್ವಾಂಸರನ್ನಾಗಿ ಮಾಡಬೇಕು, ಭಕ್ತಿ ಜ್ಞಾನವನ್ನು ಬೆಳೆಸ್ಬೇಕು ಅಂತ. ಹಿಂಗ ಅವ್ರು ಹೇಳಿದ ಕೂಡಲೇನ ಅವ್ರು ಏನಂತೆ ಅಲ್ಲಿ ಒಂದು ವಿದ್ಯಾಪೀಠನ ಸ್ಥಾಪನೆ ಮಾಡ್ತಾರ ಸುರೇಂದ್ರ ತೀರ್ಥರ ಒಂದು ಕರೆಯ ಮೇರೆಗೆ. ಹಿಂಗ ಅವ್ರನ್ನ ಅವ್ರ ಸಂಸ್ಥಾನಕ್ಕೆ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಏನೈತಿ, ಈ ಜ್ಞಾನ ಸಾಮ್ರಾಜ್ಯದ ಪಟ್ಟಕ್ಕ ಅವ್ನು ಕೊಳ್ಳೇರಿಸಬೇಕಾದ್ರ ಅವತ್ತಿನ ಒಂದು ದೊಡ್ಡ ಪ್ರೋಗ್ರಾಮ್ ಅದು. ಆ ಪ್ರೋಗ್ರಾಮ್ನಲ್ಲಿ ಅಲ್ಲಿರುವಂತ ಒಬ್ಬ ಕವಿ ಪಂಡಿತ ಹೇಳ್ತಾರೆ, ಮೊದಲು ಯಾರು ವಿಜಯೇಂದ್ರ ತೀರ್ಥರ ಹೆಸರು, ಭೌತಿಕವಾದ ಹೆಸರು ವಿಠ್ಠಲ ಆಚಾರ್ಯ ಅಂತ ಇದ್ರು. ವಿಠ್ಠಲ ಆಚಾರ್ಯರು ವಿಷ್ಣು ತೀರ್ಥರಾದರು. ವಿಷ್ಣು ತೀರ್ಥರು ವಿಜಯೇಂದ್ರ ತೀರ್ಥರಾದರು. ಇಷ್ಟು ಎತ್ತರಕ್ಕೆ ಬೆಳೆದ್ರು ಸಹಿತ ಇವರಲ್ಲಿ ವಿಕಾರ ಹೋಗ್ಲಿಲ್ಲ ಅಂತ ಅಲ್ಲಿರುವಂತ ಎಲ್ಲ ಜನ ಬಹಳ ರೊಚ್ಚಿಗೆದ್ದು ಬಿಟ್ರು. ಅಲ್ಲೋಲ್ ಕಲ್ಲೋಲಾಗ್ಲಿ, ಗದ್ದಲ ಮಾಡ್ಲಿಕ್ಕಿದ್ರು. ಎಂತ ಹೇಳಾಕತ್ತೀನಿ ನೀನು, ಇಂಥ ಮಹಾನ್ ವ್ಯಕ್ತಿಗಳ ಮುಂದೆ, ಇಂಥ ಮಹಾನ್ ಸನ್ಯಾಸಿ ಗುರುಗಳ ಮುಂದೆ ಅವರು ಚೂಸ್ ಮಾಡಿರುವಂತ, ಅವರು ಸೆಲೆಕ್ಟ್ ಮಾಡಿರುವಂತ ಶಿಷ್ಯರನ್ನ ನೀನು ಈ ರೀತಿ ಹೇಳಲಿಕ್ಕಿತೀಯ ಅಂತ. ಅವಾಗ ಸ್ವಲ್ಪ ನಿಂತ್ಕೊಳ್ಳಿ, ನಾನು ಆ ರೀತಿ ಹೇಳಿಲ್ಲ. ವಿಕಾರ ಅಂದ್ರ ನೋಡಿ, ಅವರ ಭೌತಿಕವಾದ ತಂದೆ ತಾಯಿಗಳು ಕೊಟ್ಟಿರುವಂತ ಹೆಸರು ವಿಠ್ಠಲಾಚಾರ್ಯರು, ವಿಠ್ಠಲ. ಅವ್ರ ಗುರುಗಳು ಕೊಟ್ಟಿರುವಂತಹ ಹೆಸರು, ಸನ್ಯಾಸ ಹೆಸರು ವಿಷ್ಣು ತೀರ್ಥ. ಮತ್ತೇನಂತೆ ಸುರೇಂದ್ರ ತೀರ್ಥರು ಕೊಟ್ಟಿರುವಂತಹ ಹೆಸರು ವಿಜಯೇಂದ್ರ ತೀರ್ಥ. ಈ ಮೂರು ಹೆಸರಲ್ಲಿ ಇಷ್ಟ ಎತ್ತರಕ ಅಂದ್ರ ಜ್ಞಾನ ಸಾಮ್ರಾಜ್ಯದ ಅಧಿಪತಿ ಆದ್ರೂ ಕೂಡ ವಿಕಾರ ಹೋಗ್ಲಿಲ್ಲ ಅಂದ್ರ ಅವರ ಹೆಸರಿನಲ್ಲಿರುವಂತ ವಿ ಎನ್ನುವಂತ ಅಕ್ಷರ ಹೋಗ್ಲಿಲ್ಲ ಅಂತ ಹೇಳಿದೆ ಹೊರತು ಅವ್ರ ವ್ಯಕ್ತಿತ್ವದಲ್ಲಿ ವಿಕಾರ ಇದೆ ಅಂತ ನಾ ಎಣಿಸ್ಲಿಲ್ಲ ಅಂತ ಹೇಳಿದ್ರು. ಅವರೆಲ್ಲರೂ ಜನ ಎಲ್ಲ ಅವರಿಗೆಲ್ಲ ಜಯಕಾರ ಹೇಳಿದ್ರು. ಓ, ಹೀಗೆ ಹೇಳಿದ್ರೆ ಅಂತ. ಹಿಂಗ ಆ ವಿದ್ಯಾಪೀಠವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ಮುಂದೆ ಅವರು ಕಂಚಿಗೆ ಸಂಚಾರ ಮಾಡಬೇಕಾದಾಗ ಕಂಚಿಯಲ್ಲಿ ಅನೇಕ ವಿದ್ವಾಂಸರು ಬಂದು ಇವರಿಗೆ ಡಿಬೇಟ್ ಮಾಡಲಿಕ್ಕೆ ಕೇಳ್ತಾರೆ. ಆ ಡಿಬೇಟ್ನಲ್ಲಿ ಅಂದ್ರೆ ಅವರು ವಾದ ವಿವಾದ, ಆ ವಾದದಲ್ಲಿ ಎಲ್ಲರನ್ನು ಅವ್ರನ್ನ ಸೋಲಿಸ್ತಾರೆ. ಈ ಸಂದರ್ಭದಲ್ಲಿ ಹಂಪಿಯಿಂದ ಒಂದು ಪತ್ರ ಬರ್ತದೆ. ಏನ್ ಪತ್ರ ಬರ್ತತಿ? ಆ ಪತ್ರ ವ್ಯಾಸತೀರ್ಥರು ಬರೆದಿರ್ತಾರೆ. ವ್ಯಾಸತೀರ್ಥರು ಹೇಳ್ತಾರೆ, ಬಹಳ ದಿನ ಆಯ್ತಪ್ಪ ನಿನ್ನ ಕಾಣದನು, ಬಂದು ನನ್ನನ್ನು ಸಂದರ್ಶಿಸು ಅಂತ ಹೇಳ್ತಾರೆ ಅವರು. ಅವಾಗ ಅವರ ಪತ್ರದ ಮೇರೆಗೆ ಅವರು ವಾಪಸ್ ಹಂಪಿಗೆ ಬರ್ತಾರೆ. ಹಂಪಿ ನೋಡ್ರಿ, ಎಷ್ಟೊಂದು ನಮ್ಮ ಆಚಾರ್ಯ ಪರಂಪರೆಯನ್ನು ಬೆಳೆಸಿದೆ ಅಂತ ಆಚಾರ್ಯರು ಅಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದು ಬಹಳ ಪುಣ್ಯವಾದ ಸ್ಥಾನ. ನಾವು ಆ ಸ್ಥಾನದಲ್ಲಿ, ಅದೇ ರಾಜ್ಯದಲ್ಲಿ ನಾವಿದ್ದೀವಿ. ಅವರ ಒಂದು ಕೊಡುಗೆ, ಅವರ ಒಂದು ಕಾಣಿಕೆ ನಮಗೆ ಇವತ್ತಿನವರೆಗೂ ಸಿಗ್ತದ, ನೋಡ್ಲಿಕ್ಕೆ ಆಗ್ತದ. ದಯವಿಟ್ಟು ನಿಮ್ಗೆ ಯಾರ್ಯಾರು ಚಾನ್ಸ್ ಇದೆ ಹಂಪಿ ವಿಸಿಟ್ ಮಾಡ್ರಿ, ನೋಡ್ರಿ. ಅಲ್ಲಿ ಅನೇಕ ನವ ವೃಂದಾವನ ಅದಾವು. 9 ಆಚಾರ್ಯರ ಸಮಾಧಿ ಅಂತ ಹೇಳೋಂಗಿಲ್ಲ, ಅದನ್ನ ಬೃಂದಾವನ ಅಂತ ಕರೀತಾರ, ನವ ವೃಂದಾವನ ಅಂತ ಕರೀತಾರ. ಕವೀಂದ್ರ ತೀರ್ಥರು, ವ್ಯಾಸ ತೀರ್ಥರು, ಜಯೇಂದ್ರ ತೀರ್ಥರು, ಜಯತೀರ್ಥರದು ಹೊಸಪೇಟೆಯಲ್ಲಿದೆ. ಹಿಂಗ ಅವರ 9 ನವ ವೃಂದಾವನ ಅಲ್ಲಿದೆ, ಇವತ್ತಿನವರೆಗೂ ಇದೆ. ಅದು ಒಳ್ಳೆ ರೀತಿಯ ಸಂರಕ್ಷಣೆಯಲ್ಲಿ ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ಕವಲಾಗಿ ಒಡೆದು ಮತ್ತೆ ಏನೈತಿ ನಡುಗಡ್ಡೆ ಮಾಡ್ತದ. ಆ ನಡುಗಡ್ಡೆ ಒಳಗಡೆ ನವ ವೃಂದಾವನ ಉಂಟು. ಹಿಂಗ ಆಚಾರ್ಯರ ಒಂದು ಪರಂಪರೆ, ನಮ್ಮ ವಿಜಯನಗರ ಸಾಮ್ರಾಜ್ಯ ಅಥವಾ ಹಂಪಿ ನಮ್ಮನ್ನು ಬೆಳೆಸಿದೆ, ಆಚಾರ್ಯ ಪರಂಪರೆಯನ್ನು ಬೆಳೆಸಿದೆ. ಓಕೆ, ಹಿಂಗ ಕುಂಭಕೋಣಂದಲ್ಲಿ ಪ್ರಮುಖ ದೇವಸ್ಥಾನ ಇವರೆಲ್ಲ
ದೇವಸ್ಥಾನದ ಅರ್ಚಕರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರತಿದಿನ ತಮ್ಮ ಅರ್ಚನೆ ಮಾಡಿ ರಾತ್ರಿ ಆದ್ಮೇಲೆ ಬಂದು ಆ ಕಿಲಿ ಕೈಗಳನ್ನ ತಂದು ಇವ್ರಿಗೆ ಯಾರು ವಿಜೇಂದ್ರ ತೀರ್ಥರು ಇದ್ರಲ್ಲ ಅವ್ರಿಗೆ ಒಪ್ಪಿಸ್ತಿದ್ರಂತೆ. ಯಾಕೆಂದ್ರೆ ಆವಾಗಿನ ಅವರ ಯಜಮಾನಿಕೆ ಅಥವಾ ಅವರ ಒಂದು ಮ್ಯಾನೇಜರಿಯಲ್ ಸೇವಾ ಏನಿದೆ ಅಷ್ಟೊಂದು ಚುರುಕಾಗಿ ಮಾಡ್ತಾ ಇದ್ರು ಅಂತ. ಎಲ್ಲಾ ದೇವತೆಗಳ ದೇವಸ್ಥಾನಗಳ ಮ್ಯಾನೇಜ್ಮೆಂಟ್ ಸ್ಥಿತಿಯನ್ನು ಅವರು ಒಳ್ಳೆ ಕಂಟ್ರೋಲ್ ಮಾಡಿದ್ರು. ಅವರು ಆ ಕಿಲಿಕೈಗಳಂತ ಮುಂದೆ ಅವ್ರ ಪಾದದ ಮುಂದೆ ಇಟ್ಟು ಹೋಗ್ತಿದ್ರಂತೆ. ಇದು ನೋಡಿ ನಿಮ್ಮ ಸೇವಾ ನಾವು ಮಾಡಿದೀವಿ, ಪರ್ಫೆಕ್ಟ್ ಆಗಿ ಇಟ್ಟಿದ್ದೀವಿ, ದಯವಿಟ್ಟು ನೀವು ಒಪ್ಪಿಸಿಕೊಳ್ಳಿ ಅಂತ. ಇದನ್ನೆಲ್ಲ ಅವರ ಅಧಿಕಾರ ಮತ್ತು ಇದನ್ನ ಅವರ ವರ್ಚಸ್ಸನ್ನು ಕಂಡು ಕುಹಕಿಗಳು ಅಂದ್ರೆ ಅವ್ರಿಗೆ ಆಗಿ ಬರಲಾರ್ದವ್ರು ಅವ್ರು ಕೆಲವಕ್ಕೆ ಒಂದು ಕಡೆಗೆ ಸೇರಿಕೊಂಡು ವಿಚಾರ ಮಾಡಿದ್ರೆ ಇವ್ರಿಗೆ ಏನಾರು ಮಾಡಿ ನಾವು ಕೆಟ್ಟ ಹೆಸರು ತರಬೇಕು ಅಂತ. ಕೆಟ್ಟ ಹೆಸರನ್ನು ತರೋದು, ಏನ್ ಮಾಡಬೇಕು, ಏನ್ ಮಾಡೋದ್ರಿಂದ ಕೆಟ್ಟ ಹೆಸರು ಬರ್ತದೆ, ಅದಕ್ಕೆ ಏನಾದ್ರೂ ಮಾಡೋಣ ಅಂತ ಸಾರಂಗಪಾಣಿಯ ಹಿಂದಗಡೆ ಇರುವಂತ ಸರೋವರ ಪುಷ್ಕರಣಿ, ಆ ಪುಷ್ಕರಣಿ ನೀರನ್ನ ಸಾರಂಗಪಾಣಿಗೆ ಅಭಿಷೇಕ ಮತ್ತು ಮಂದಿರದ ಎಲ್ಲ ಸೇವಾ ಕಾರ್ಯಗಳಿಗೆ ನೀರನ್ನ ಅಲ್ಲಿಂದ ತರ್ತಾ ಇದ್ರು. ಇದನ್ನು ಗಮನಿಸಿದ್ರು. ಅದು ಆಕ್ಚುಲಿ ಕುಂಬೇಶ್ವರ ದೇವಸ್ಥಾನ ಇದೆಲ್ಲ ಅದಕ್ಕೆ ಸಮೀಪ ಇರುವುದರಿಂದ ಅವರಂದ್ರು ಇದು ರುದ್ರದೇವರಿಗೆ ಸಂಬಂಧಪಟ್ಟದ್ದು ಅಂತ. ರುದ್ರದೇವರು ಅಂದ್ರೆ ಶಿವನಿಗೆ ಸಂಬಂಧಪಟ್ಟಿರುವಂತ ಪುಷ್ಕರಣಿ, ಇದು ಶಿವನಿಗೆ ಮಂದಿರಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ಇದು ಸಾರಂಗಪಾಣಿ ಮಂದಿರಕ್ಕೆ ಉಪಯೋಗ ಆಗಬಾರ್ದು ಅಂತ. ಅದಕ್ಕ ಇದೆಲ್ಲ ಈ ರೀತಿ ಅಂದ ಏನಾದ್ರೂ ಮಾಡಿ ಇವರ ಹೆಸರಿಗೆ ನಾವು ಮಸಿ ಬೆಳೆಯಬೇಕು ಅಂತ ಯೋಚನೆ ಮಾಡಿದ್ರು. ಆಯ್ತು, ಅವ್ರನ್ನೆಲ್ಲರನ್ನು ಕರೆದ್ರು. ಅವರು ಆಕ್ಚುಲಿ ಇದು ಸಾರಂಗಪಾಣಿಗೆ ಸೇರಿರುವಂತ ಪುಷ್ಕರಣಿ ಆದ್ರೂ ಕೂಡ ಹಂಗಂತ ಹೇಳಿಬಿಟ್ಟು ನಾವು ಇದನ್ನ ರುದ್ರದೇವರಿಗೆ ಉಪಯೋಗ ಮಾಡಬಾರ್ದು ಅಥವಾ ಸಾರಂಗಪಾಣಿಗೆ ಉಪಯೋಗ ಮಾಡಬಾರ್ದು ಅಂತಲ್ಲ, ಇಬ್ಬರೂ ಉಪಯೋಗ ಮಾಡ್ರಿ ಅಂತ. ಶೈವರು ಉಪಯೋಗ ಮಾಡಬಹುದು, ವೈಷ್ಣವರು ಕೂಡ ಉಪಯೋಗ ಮಾಡಬಹುದು ಅಂತ ಅವರು ತೀರ್ಪನ್ನು ಕೊಟ್ಟರು. ಆ ತೀರ್ಪಿನಿಂದ ಅವರು ಏನತಿ ಕುಹಗಳಿಗೆ ಅಂದ್ರೆ ಆಗ್ಲಾರ್ದವರಿಗೆ ಒಪ್ಲಿಲ್ಲ, ಅದು ನಿರ್ಣಯ ಒಪ್ಲಿಲ್ಲ. ಆ ಒಪ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಮತ್ತೇನ್ ಮಾಡಿದ್ರು, ಇಲ್ಲ ಇದು ರುದ್ರದೇವರಿಗೆ ಮೀಸಲು, ಇದು ಇದನ್ನು ಉಪಯೋಗ ಮಾಡಲೇಬಾರ್ದು ಅಂತ ನಿರ್ಬಂಧನ ಹೇರಲಿಕ್ಕೆ ಪ್ರಯತ್ನ ಪಟ್ರು. ಆಯ್ತು, ಇದಕ್ಕೆ ಒಂದು ನಾವು ತೀರ್ಮಾನ ಮಾಡುವ, ನಾಳೆ ಎಕ್ಸ್ಪರ್ಟ್ ಈಜುಗಾರರು ಯಾರು ಇರ್ತಾರಲ್ಲ ಅವ್ನು ಕರೆಸ್ರಿ, ಅವರು ಮುಳುಗಿ ನೀವು ಈ ರುದ್ರದೇವರಿಗೆ ಸಂಬಂಧಪಟ್ಟದ್ದೈತೆ ಈ ಚಿಹ್ನೆಗಳು ಸಿಗ್ತಾವ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವು ಸಿಕ್ಕರೆ ರುದ್ರದೇವರಿಗೆ ಸಂಬಂಧಪಟ್ಟಿದ್ದು ಅಥವಾ ವೈಷ್ಣವ ಚಿಹ್ನೆಗಳು ಅಥವಾ ಸಾರಂಗಪಾಣಿ ಚಿಹ್ನೆಗಳು ಏನಾದ್ರು ಸಿಕ್ಕರೆ ಇದು ಸಾರಂಗಪಾಣಿಯವರಿಗೆ ಸಿಗುವಂಥದ್ದು. ಸಾರಂಗಪಾಣಿ ಅಂತಂದ್ರೆ ರಾಮದೇವರು, ರಾಮನ ಸಾರಂಗಪಾಣಿ ಅಂತ. ಹಿಂಗ ವೈಷ್ಣವರು ಮತ್ತು ಶೈವರಲ್ಲಿ ಮತಭೇದಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಟ್ರು. ಯಾರು? ಕುಹಕೈಗಳು. ಹಿಂಗ ಮಾಡ್ತಾ ಇರ್ಬೇಕಾದ್ರೆ ಅವರ ಎಕ್ಸ್ಪರ್ಟ್ ಈಜುಗಾರನ್ನ ಕರೆಸಿದ್ರು. ಮಾರನೇ ದಿನ ವಿಜೇಂದ್ರ ತೀರ್ಥರು ಆದಿಕುಂಬೇಶ್ವರ ದರ್ಶನ ಪಡ್ಕೊಂಡು ಮತ್ತು ಆಮೇಲೆ ಸಾರಂಗಪಾಣಿಯ ದರ್ಶನ ಮಾಡಿಕೊಂಡು ಚಕ್ರಪಾಣಿ ದರ್ಶನ ಮಾಡಿಕೊಂಡು ಮೂಲ ರಾಮನ ವಿಗ್ರಹವನ್ನ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಮುಂಜಾನೆ ಈಜುಗಾರರನ್ನು ಕರೆಸಿದ್ರು. ಅದಕ್ಕಿಂತ ಮೊದಲ ಇವ್ರು ಏನ್ ಮಾಡಿದ್ರು, ಅದರ ಹಿಂದಿನ ದಿನ ಈ ಗ್ರೂಪಿನ ಲೀಡರ್ ಏನಿದ್ನಲ್ಲ ರಾತ್ರೋರಾತ್ರಿ ಅನೇಕ ಶಿವಲಿಂಗಗಳು ಮತ್ತು ನಂದಿಯ ವಿಗ್ರಹಗಳನ್ನು ತಮ್ಮಂದು ಆ ಪುಷ್ಕರಣಿಯಲ್ಲಿ ಹಾಕಿಟ್ಟಿದ್ರು. ಅದಕ್ಕೆ ಅವರು ಬೀಗ್ತಾ ಇದ್ರು, ಇವತ್ತಿನ ನಾಳೆಯ ವಿಜಯ ಏನಾಯ್ತಲ್ಲ ನಮ್ದಾಗ್ತದಂತ. ಇವತ್ತು ಆಲ್ರೆಡಿ ಬೆಳಗಾಗಿದೆ, ಈಜುಗಾರರು ಬಂದಿದ್ದಾರೆ, ಈಗ ಮುಳುಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಮುಳುಗೋಕ್ಕಿಂತ ಮೊದಲು ಇವ್ರು ಏನೈತಿ ಮೂಲ ರಾಮನ ವಿಗ್ರಹ ಪೂಜೆ ಮಾಡಿ ತಮ್ಮ ಕೈಯಲ್ಲಿ ಅಕ್ಷತೆಯನ್ನು ಮಂತ್ರ ಉಚ್ಚಾರಣ ಮಾಡಿ ಆ ಮಂತ್ರಾಕ್ಷತೆಯನ್ನು ಪುಷ್ಕರಣಿಯಲ್ಲಿ ಹಿಂಗ ಚೆಲ್ಲಿದ್ರು, ಹಾಕಿದ್ರು, ಅವರು ಪ್ರೋಕ್ಷಣೆ ಮಾಡಿದ್ರು. ಆಮೇಲೆ ಮುಳುಗುಗಾರರು ಮುಳುಗಿದ್ರು. ಈ ಒಬ್ರು ಮುಳುಗಿ ಒಂದು ವಿಗ್ರಹನ ಹೊರಗೆ ತಂದ್ರು. ಅವಾಗ ಅನ್ಕೊಂಡ್ರು ಇವರೆಲ್ಲ ಈಗ ನಮ್ದೇ ವಿಜಯ, ಈಗ ನಮ್ದೇ ವಿಜಯ ಆಗ್ತದೆ ಅಂದಾಗ ಇವ್ರು ಹಿಡ್ಕೊಂಡ್ಬಂದಿದ್ದು ಮುಖ್ಯ ಪ್ರಾಣನ ಹಿಡ್ಕೊಂಡ್ಬಂದ್ರು. ಮುಖ್ಯ ಪ್ರಾಣ ಅಂದ್ರೆ ಹನುಮಾನ್ಜಿಯ ವಿಗ್ರಹವನ್ನು ಹಿಡ್ಕೊಂಡ್ಬಂದ್ರು. ಮುದ್ದಾದ ಹನುಮಾನ್ಜಿಯ ವಿಗ್ರಹವನ್ನು ಹಿಡ್ಕೊಂಡ್ಬಂದ ಗುಟ್ಲೇನ ಇನ್ನೊಬ್ಬ ಈಜುಗಾರರಿಗೆ ಹೇಳಿದ್ರಪ್ಪ, ನೀ ಹೋಗಪ್ಪ, ನೀ ಅಂತ ಅವ್ರು ಮುಳುಗಿ ಅಲ್ಲಿ ಅಡಿಯಿಂದ ಸಾಲಿಗ್ರಾಮ ಶಿಲೆಗಳನ್ನ ಎತ್ಕೊಂಡ್ಬಂದ್ರು. ಅನೇಕ ಸಾಲಿಗ್ರಾಮ ಶಿಲೆಗಳು ಎತ್ಕೊಂಡ್ಬಂದ್ರು ನೋಡಿದ್ರು.
ಹಿಂಗ ಅನೇಕ ವೈಷ್ಣವ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಗ್ರಹಗಳ ಕುರುಹುಗಳ ಅವ್ರ ಕೈಯಲ್ಲಿ ಸಿಗ್ಲಿಕ್ಕತ್ತಿದ್ವು. ಅನೇಕ ಈಜುಗಾರರು ಮತ್ತೆ ಮುಳುಗಿದ್ರು, ಮತ್ತೆ ಅನೇಕ ಸಾಲಿಗ್ರಾಮಗಳನ್ನು ಹೊರಗೆ ತಂದ್ರು. ಆಮೇಲೆ ಇವರು ಈಶ್ವರ ಮತ್ತು ನಂದಿ ವಿಗ್ರಹಗಳು ಸಿಗ್ಲೇ ಇಲ್ಲ ಅವ್ರಿಗೆ. ಅವ್ರ ಮೇಲಿಂದ ಮೇಲೆ ಅವರು ಎಲ್ಲ ಕುಹಕ ಹೇಳ್ತಾರೆ, ಇನ್ನೂ ಮುಳುಗು, ಇನ್ನೂ ಸಿಗ್ತದೆ, ಇನ್ನೂ ಮುಳುಗು, ನೋಡೋದು ನೋಡಿದ್ರೆ ಯಾವುದೂ ಇಲ್ಲ. ಇದು ಮೋಸ ಮೋಸ ಮೋಸ, ಇವ್ರು ಏನೋ ಮೋಸ ಮಾಡಿದಾರಂತ. ಏನ್ ಮೋಸ ಅಂತ? ನಾವು ಯಾವ್ದು ಮೋಸ ಮಾಡಿದ್ವಿ, ಏನ್ ಮೋಸ ಮಾಡಿದ್ವಿ ಅಂತ. ಇಲ್ಲ, ಇದು ಮೋಸ, ನಮಗೆ ಅನ್ಯಾಯ ಆಗ್ಲಿಕ್ಕದಂತ. ಅದಕ್ಕೆ ಅವ್ರೇನ್ ಮಾಡಿದ್ರ, ದುರ್ವರ್ತನೆ ಮಾಡುವಂತ ನಾಯಕನನ್ನ ಕರೆಸಿದ್ರು. ಬಾರಪ್ಪ ಇಲ್ಲಿ, ಏನ್ ನಾವು ಮೋಸ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅವರು ಮಂತ್ರಾಕ್ಷರ ತಗೊಂಡು ಅವ್ರ ತಲೆ ಮೇಲೆ ಹಾಕಿದ್ರು, ಹಿಂಗೆ ಸಿಂಪರಣೆ ಮಾಡಿದ್ರು. ಅವ ನಿನ್ನೆ ಏನ್ ಮಾಡಿದ್ದ ಅದನ್ನೆಲ್ಲ ಹೇಳಿಕತ್ತಿಲ್ಲ, ಮೆಸ್ಮರೈಸ್ ಆಗಿ ಹೋಗ್ಬಿದ್ದ. ನಾನು ರಾತ್ರಿ ಈಶ್ವರ ಲಿಂಗಗಳನ್ನ ತಂಬಂದು ನಾ ಹಾಕಿದೆ, ನಂದಿನೂ ತಂದು ಹಾಕಿದೆ. ಆದ್ರೆ ವಿಜೇಂದ್ರ ತೀರ್ಥರ ಒಂದು ಮಹಿಮೆಯ ಮೇರೆಗೆ ಅವು ಇವೆಲ್ಲ ಚೇಂಜ್ ಆಗಿದವು. ನಾ ಮಾಡಿದ ತಪ್ಪು. ನಾನು ವಿಜೇಂದ್ರ ತೀರ್ಥರ ಒಂದು ಹೆಸರನ್ನು ಕೆಡಿಸ್ಬೇಕಂತ ಇದನ್ನ ನಾವು ಪ್ಲಾನಿಂಗ್ ಮಾಡಿದ್ವಿ. ವೈಷ್ಣವರಲ್ಲಿ ಮತ್ತು ಶೈವರಲ್ಲಿ ಮಿತ್ರತ್ವ ಬಾಂಧತ್ವ ಇರೋದನ್ನು ನಾವು ಕೆಡಿಸ್ಬೇಕು ಅಂತ ನೋಡಿದ್ವಿ ಅಂತ ಅವ್ರು ಒಪ್ಕೊಂಡ್ರು. ಅಲ್ಲಿರುವ ಎಲ್ಲ ಜನ ಸೇರಿ ಅವನ್ನೆಲ್ಲ ಕುಂಭಕೋಣಂದಿಂದ ನಾವು ಹೊರಗೆ ಹಾಕಿಬಿಟ್ರು. ಎತ್ತಿ ಬಿಸಾಕಿದ್ರು, ನಿನ್ಗೆ ಇಲ್ಲಿ ಇರೋದು ಜಾಗನೇ ಇಲ್ಲ, ಹೊರಟೋಗಂತ. ಹಿಂಗ ವಿಜೇಂದ್ರರ ಕಾಲಘಟ್ಟದಲ್ಲಿ ಮಧುರೆಯ ವಿಶ್ವೇಂದ್ರ ನಾಯಕ ಅಂತ ರಾಜ, ಅಂದ್ರೆ ಅಲ್ಲಿ ನಾಯಕ, ಅವರು ಕರೆದು ಅವರಿಗೆ ರತ್ನಾಭಿಷೇಕ ಮಾಡಿಸಿದ್ರು. ರತ್ನಾಭಿಷೇಕ ಅಂದ್ರೆ ಗೌರವ ಕೊಟ್ಟರು, ಅವ್ರಿಗೆ ರತ್ನಗಳಿಂದ ಅಭಿಷೇಕ ಮಾಡಿದರು ಅವರು. ಅದೇ ರೀತಿ ತಂಜಾವೂರಿನ ಶಿವಪ್ಪ ನಾಯಕ ಕೂಡ ವಿಜಯನಗರದ ಕೃಷ್ಣದೇವರಾಯನ ಅಳಿಯ ರಾಮರಾಯ ಅಂತ ಕರೀತಾರೆ. ಅವ್ರ ಹೆಸರ ಅಳಿಯ ರಾಮರಾಯ ಅಂತ ಹೆಸರಾಯ್ತು. ಅವರು ಕೂಡ ಇವನು ಕರೆಸಿ ರತ್ನಾಭಿಷೇಕ ಮಾಡಿಸಿದ್ರು ಅಂತ. ಹಂಪಿಯಿಂದ ವಿಜೇಂದ್ರ ತೀರ್ಥರಿಗೆ ರಾಜಾಹ್ವಾನ ಬಂತು. ಹಂಪಿಗೆ ಬಂದರು. ರಾಜೋಚಿತವಾಗಿರುವಂತ ಅಗದಿ ನೋಡ್ರಿ, ರಾಜ ಏನತಿ ಪ್ಯಾಲನ್ ಕ್ವೀನ್ ಕಳಿಸಿದ್ರು ಅವ್ರು ಕರ್ಕೊಂಡ್ಬರ್ಲಿಕ್ಕೆ. ಆನೆ ಮೇಲೆ ಕುಂದರ್ಸಿ ಅವನ್ನ ಕರ್ಕೊಂಡ್ಬಂದು ಸತ್ಕಾರದ ಮೂಲಕ ಛತ್ರ ಚಾಮರಗಳನ್ನು ಹಿಡ್ಕೊಂಡು ಬಂದರು. ರಾಜ್ಯದ ಒಂದು ಚಿಹ್ನೆಗಳು. ಇವಾಗೂ ಕೂಡ ನಮ್ಮ ರಾಜಲಾಂಛನ ಹಂಗ ರಾಜಲಾಂಛನ ನಮ್ಮದೇ ಆದ ರಾಜ್ಯದ ಅದೇ ದೇಶದ ಪ್ರಾಣಿ ಒಂದು ಚಿತ್ರ ಇರ್ತದೆ. ಈ ರಾಜಲಾಂಛನದಲ್ಲಿ ಮೂರು ಸಿಂಹಗಳು ಕಾಣುತ್ತವೆ. ಆಕ್ಚುಲಿ 4 ಸಿಂಹ, ಇನ್ನೊಂದು ಸಿಂಹ ಇರ್ತದೆ. 4 ಸಿಂಹಗಳು. ಮತ್ತೇನತಿ ಅದರ ಅಡಿಯಲ್ಲಿ ಚಕ್ರ, ಮುಂದೆ ಎತ್ತು ಓಡ್ತಾ ಇದೆ, ಹಿಂದೆ ಕುದುರೆ ಓಡ್ತಾ ಇದೆ. ಅಂದ್ರ ಈಗ ಎತ್ತಿನ ಶಕ್ತಿ ಮತ್ತು ಕುದುರೆ ಶಕ್ತಿ, ಅಶ್ವಶಕ್ತಿ 24 ಗಂಟೆಗಳು ಕೂಡ ಇದು ನಡೀತಾ ಇರಲಿ ಅಂತ ಉದ್ದೇಶ. ಚಕ್ರದಲ್ಲಿ 24 ಗೆರೆಗಳು ಉಂಟು. ಅಂದ್ರೆ 24 hours ನಾವು ಪ್ರಗತಿಗೆ ನಾವು ಹೋಗ್ಲಿ ಅಂತ. ಇದು ಅಶೋಕನ ಒಂದು ಸ್ತೂಪದಿಂದ ಈ ಚಿಹ್ನೆಯನ್ನ ತಗೊಂಡಿದ್ದಾರೆ, 4 ಸಿಂಹಗಳ ಚಿಹ್ನೆ. ಆ ರೀತಿ ನಮ್ಮ ದೇಶದ ಒಂದು ಗುರುತು. ಹಾಗೆ ವಿಜಯನಗರ ಸಾಮ್ರಾಜ್ಯದ ಹಳೆಯ ರಾಮರಾಯ ಅವ್ರನ್ನ ರಾಜೋಚಿತವಾಗಿ ಅವ್ರನ್ನ ಸತ್ಕಾರ ಮಾಡಿದರು. ಮತ್ತೆ ಈ ರತ್ನ ಖಚಿತವಾಗಿರುವಂತಹ ರತ್ನಗಳಿಂದ ಅವರನ್ನ ಅಭಿಷೇಕ ಮಾಡಿದ್ರು. ನೋಡ್ರಿ, ಅವು ರತ್ನಗಳಂದ್ರೆ ಎಷ್ಟೊಂದು. ಈಗ ನಾವು ರತ್ನ ಅಂದ್ರೆ ನಾವು ನೋಡ್ಲಿಕ್ಕೂ ಸಹಿತ ಸಿಗುದಿಲ್ಲ. ಅಥವಾ ನಾವು ರತ್ನ ಖರೀದಿ ಮಾಡೋದು, ರತ್ನದ ಒಂದು ಇಟ್ಟಿರುವಂತ ಹಾರನ್ನು ಖರೀದಿ ಮಾಡಿದ್ರ ರತ್ನಕ್ಕೆ ಇಷ್ಟು ಸಪ್ರೇಟ್ ಬೆಲೆ ಮತ್ತು ಹಾರಕ್ಕೆ ಇಷ್ಟು ಸಪ್ರೇಟ್ ಬೆಲೆ ಮತ್ತು ಮಾಡಿದ ಮಜೂರಿ ಅದನ್ನು ಸೇರಿಸಿಬಿಟ್ಟು ಹಾರ ಲಾಖೋ ತನಕ ಹೋಗ್ತದೆ. ಲಕ್ಷ ಗಟ್ಟಲೆ ಹೆಚ್ಚಿಗೆ ರೇಟ್ ಒಂದು ಮಣಿಯಿಂದ. ನೋಡ್ರಿ, 9 ರತ್ನಗಳು, 9 ರತ್ನಗಳು. ಆ 9 ರತ್ನಗಳ ಹೆಸರು ಬೇರೆ ಬೇರೆ ಉಂಟು. ಕೆಂಪು, ಪಚ್ಚೆ, ಹಸಿರು ಪಚ್ಚೆಗಳಂತ ಕರೀತಾರೆ. ಮತ್ತೆ ಗೋಮೇಧಿಕ, ವೈಢೂರ್ಯ, ಹಿಂಗ 9 ರತ್ನಗಳ ಅಂತ 9 ರತ್ನಗಳನ್ನ ಅಭಿಷೇಕ ಮಾಡಿದ್ರಂತ. ಅಭಿಷೇಕ ಮಾಡೋದು ಅವನ್ನೇನತಿ
ವಿಜೇಂದ್ರ ತೀರ್ಥರು ಅವನೇನು ತಗೊಂಡು ಹೋಗ್ಲಿಲ್ಲ. ಅವ್ರು ವಿಜೇಂದ್ರ ತೀರ್ಥರು ಏನ್ ಮಾಡಿದ್ರು, ಅಲ್ಲಿ ನೆರೆದಿರುವಂತ ಪಂಡಿತೋತ್ತಮರಲ್ಲಿ ಅದ್ವೈತಿಗಳು, ದ್ವೈತರು, ವಿಶಿಷ್ಟಾದ್ವೈತರಲ್ಲಿ ಇರುವಂತವ್ರನ್ನೆಲ್ಲರೂ ಕರೆದ್ರು. ಬಹುಶಃಗಟ್ಟಲೆ ಅವನ್ನ ಅಂತ ತೋಡೆ, ನೀ ತೋಡೆ ಅದನ್ನು ತೋಡೆ ಅಂತ ಅವನ್ನೆಲ್ಲ ಕೊಟ್ಟು ಹಂಚಿಬಿಟ್ರಂತೆ. ಹಂಚಿಬಿಟ್ಟಿರು ಆದ್ಮೇಲೆ ಇವರೇನಂತಿ ಅಳಿಯ ರಾಮರಾಯರು ಏನ್ ಮಾಡಿದ್ರು, ಅನೇಕ ದಾನ ದತ್ತಿಗಳನ್ನ ಕೊಟ್ರು. ದಾನ ಅಂದ್ರ ಬಹಳಷ್ಟು ಅಮೌಂಟ್ ದುಡ್ಡು ಕೊಟ್ರು. ಮತ್ತೇನೈತಿ ಭೂಮಿ ಬರೆದು ಕೊಟ್ರು. ಅವ್ರು ಹೇಳಿದ್ರು, ಈ ಭೂಮಿ ಹಣ ಏನೈತಲ್ಲ, ಆ ಕುಂಭಕೋಣಂದ ಒಂದು ಏಳಿಗೆಗಾಗಿ, ಅಲ್ಲಿರುವಂತಹ ಸಂಸ್ಥಾನದ ನಮ್ಮ ಏಳಿಗೆ, ಆ ಸಂಸ್ಥಾನದ ಏಳಿಗೆಗಾಗಿ ನಾವು ಉಪಯೋಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಆಶೀರ್ವಾದ ವಚನ ಮಾಡಿ, ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಬಂದರು. ಎಲ್ಲಿಗೆ ಬಂದರು? ಕುಂಭಕೋಣಂಗೆ. ಕುಂಭಕೋಣಂದಲ್ಲಿ ಬಂದಾಗ ಇವರು ಯಾವುದೇ ವಿಷಯದಲ್ಲಾಗಲಿ, ವಿಜೇಂದ್ರ ತೀರ್ಥರು ಯಾವುದೇ ವಿಷಯದಲ್ಲಾಗಲಿ, ನೀವೇನು ಸ್ಪರ್ಧಾ ಮಾಡ್ತೀರಾ ಬನ್ನಿ ಹಾಗಾರೆ ಸ್ಪರ್ಧಕ್ಕೆ, ಎಲ್ಲಾ ವಿಷಯಗಳಲ್ಲಿಯೂ ಆ ಸ್ಪರ್ಧಕ್ಕೆ ಅವ್ರು ಕರೀತಿದ್ರು. ಆ ಸ್ಪರ್ಧಕ್ಕೆ ಕರೆದಾಗ ಅವ್ರು ಬಂದವರೆಲ್ಲ ಸೋತು ಹೋಗ್ತಿದ್ರು ಅಂತ. ಲೋಹಶಾಸ್ತ್ರದೊಳಗಾಗಲಿ, ಹಾಡೋದ್ರಲ್ಲಾಗಲಿ, ನುಡಿಸುವುದರಲ್ಲಾಗಲಿ, ಅಥವಾ ಏನೇ 64 ಕಲೆಗಳೇನದವಲ್ಲ, 64 ಕಲೆಗಳನ್ನ ಸಿದ್ಧಿಸಿ ಬಿಟ್ಟಿದ್ವು ಅವ್ರಿಗೆ. ಅಂತವು ಸ್ಪೆಷಲಿ ಒಂದು ಕಲೆ ಹೇಳುತ್ತೆ, ರಾಮನರಸಿಂಹ ಅಂತಂದು ಅಲ್ಲಿಯ ಒಬ್ಬ ಪಾಳೆಗಾರ, ಅವ ಏನತಿ ಶಿಲ್ಪಕಲೆಗಳಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ದಾವೆ. ಶಿಲ್ಪಕಲೆ ಮತ್ತು ಲೋಹದ ಕಲೆಗಳಲ್ಲಿ ಎಲ್ಲ ಎಕ್ಸ್ಪರ್ಟ್. ಅನೇಕ ವಿಗ್ರಹಗಳನ್ನು ತಯಾರು ಮಾಡಿದ್ರು. ಆ ವಿಗ್ರಹಗಳನ್ನು ತಮ್ಮಂದು ಇವ್ರಿಗೆ ಚಾಲೆಂಜ್ ಮಾಡಿದ್ರು. ಆಯ್ತಪ್ಪ, ನೀವು ಹಂಗೆ ಕರಿತಿದಾರ, ನಾವು ನೋಡಿ, ನಾ ಇಷ್ಟೆಲ್ಲ ಮಾಡಿದ್ದೀನಿ ನೋಡಿ ಅಂತ ಅವನ್ನೆಲ್ಲ ತಮ್ಮ ತೋರಿಸಿದ್ರು. ಬಹಳ ಸುಂದರವಾದ ವಿಗ್ರಹಗಳನ್ನು ತಯಾರು ಮಾಡಿದ್ದಾವೆ. ಅವ್ರು ನೋಡಿ ಬಹಳ ಖುಷಿ ಪಟ್ರು ಇವ್ರು, ಯಾರು ವಿಜೇಂದ್ರ ತೀರ್ಥರು. ಆಯ್ತಪ್ಪ, ನೀನು ಬಹಳ ಚೆನ್ನಾಗಿ ಮಾಡಿದೆ, ಅದನ್ನ ಒಳ್ಳೆ ಚಂದ ತಯಾರು ಮಾಡಿದ್ದೆ ಅಂತ ಹೊರಟರು, ಹೊಗಳಿದ್ರು ಅವನಿಗೆ. ಆಯ್ತು, ಚಂದ ಮಾಡಿದ್ದೇವೆ ಅಂತ ಬರೀ ಅಷ್ಟೇ ಹೇಳುದಲ್ಲ, ನೀವು ಸೋತ್ರಿ ಅಂತಂದು ವಿಜಯ ಪತ್ರ ಬರೆದು ಕೊಟ್ರಿ ಅಂದ್ರು. ಅವ್ರು ಒಂದ್ ಸ್ವಲ್ಪ ತಡೆ ಅಂತ ಆಮೇಲೆ ಹೇಳಿದ್ರು. ಅವರು ಸ್ವಲ್ಪ ಮೇಣ ಮತ್ತು ತುಳಸಿಯ ಕಾಷ್ಟದಿಂದ ಅನೇಕ ವಿಗ್ರಹಗಳನ್ನು ತಯಾರು ಮಾಡಿದರು. ಅವ್ರು ಇಷ್ಟೊಂದು ತುಳಸಿಯ ದಂಟು ಏನಿರ್ತದೆ, ಒಂದು 10 mm ದಪ್ಪ ಇರ್ತದೆ, ಅಥವಾ 10 mm ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 mm ಬೆಳಿಬಹುದು ಅದು ಕಾಸ್ಟ್. 20 mm ನೊಳಗ ಅದ್ರಾಗ ಮೂರ್ತಿಯನ್ನ ತಯಾರು ಮಾಡಬಹುದು. ಸೂಕ್ಷ್ಮ ಕೆಲಸ. ಆ ಸೂಕ್ಷ್ಮ ಕೆಲಸವನ್ನ 5 ತಾಸಿನೊಳಗ ಅನೇಕ ವಿಗ್ರಹಗಳನ್ನ ತಯಾರು ಮಾಡಿದ್ರು. ಆ ವಿಗ್ರಹಗಳಲ್ಲಿ ಎಸ್ಪೆಷಲಿ ನರಸಿಂಹನ ವಿಗ್ರಹ, ಆ ಸೊಂಟ ಹಿಡ್ಕೊಂಡು ನರಸಿಂಹ ಒಂದು ಕಾಲ ಮೇಲೆ ನಿಂತ್ಕೊಂಡಿದ್ದಾನೆ ಡ್ಯಾನ್ಸ್ ಮಾಡುವ ರೀತಿ ಒಳಗೆ. ಅದು ಬಹಳ ಸುಂದರವಾದ ವಿಗ್ರಹವನ್ನ ಅವ್ರು ತಯಾರು ಮಾಡಿದ್ರು. ಅದೇ ರೀತಿ ವರಾಹದೇವನ ವಿಗ್ರಹ. ವರಾಹದೇವ ಭೂಮಿ ಎತ್ತಿಕೊಂಡು ಈಗ ಅದರ ಟಸ್ಕಿನ ಮೂಲಕ, ಅಂದ್ರೆ ಕೋರೆ ಹಲ್ಲುಗಳ ಮೂಲಕ ಭೂಮಿಯನ್ನೇ ತಿಳಿದಿದ್ದಾನ. ಆ ಭೂಮಿ ಏನಿದೆಯಲ್ಲ, ಆ ಭೂಮಿಯ ನಡುವೆ ಭೂದೇವಿಯ ಚಿತ್ರ ಪ್ರತಿಬಿಂಬ. ಆ ಪ್ರತಿಬಿಂಬದಲ್ಲಿ ಅವಳು ಕರ್ಣಕುಂಡಲ ಹಾಕೊಂಡಿರುವು, ಕೊರಳಲ್ಲಿ ಆಭರಣ ಹಾಕೊಂಡಿರುವು, ಆ ನಡುಪಟ್ಟಿ ಹಾಕೊಂಡಿರೋದು, ಕಂಗಣ ಅಂದ್ರೆ ಈಗ ಕಡಗ ಹಾಕೊಂಡಿರೋದು, ಬಾಜು ಬಂದು, ಕಾಲಿನಲ್ಲಿ ನೂಪುರದಲ್ಲಿ ಒಂದೊಂದು, ಅಂದ್ರೆ ಈಗ ನೂಪುರ ಅಂದ್ರೆ ಈಗ ಗೆಜ್ಜೆ ಇರ್ತದಲ್ಲ, ಗೆಜ್ಜೆ ಸೌಂಡ್ ಮಾಡೋ ರೀತಿ ಒಳಗ ಸಪರೇಟ್ ಆಗಿ ಕಾಣ್ತಾ ಇತ್ತಂತ. ಅಷ್ಟು ಸೂಕ್ಷ್ಮ. ಇರೋದು ಒಂದು 10 mm ಕಡ್ಡಿ. ಆ ಕಡ್ಡಿ ಒಳಗ ಯಾರೋ ವರಾಹದೇವ ಆ ಟಸ್ಕ್ ಕೋರೆ ಹಲ್ಲುಗಳ ಮೂಲಕ ಭೂಮಿಯನ್ನೇ ಎತ್ತಿ ಹಿಡಿದಿದ್ದಾರೆ. ಆ ಭೂಮಿಯೊಳಗ ಭೂದೇವಿ, ಆ ಭೂದೇವಿಯ ಎಲ್ಲ ಕಿರೀಟ, ಅವಳ ಕಣ್ಣು, ಕರ್ಣ ಕುಂಡಲ, ಅವಳ ಕಂಠೆ ಒಳಗ ಹಾರ, ಆಭರಣಗಳು, ಬಾಜುಬಂದು, ಆಮೇಲೆ ಕಾಲಿನಲ್ಲಿ ಖಡ್ಗ, ನೂಪುರದ ಒಂದು ಗೆಜ್ಜೆ ಸಪರೇಟ್ ಅಳಿಗಾಡುವ ರೀತಿ ಒಳಗೆ ಕಾಣಿಸ್ತಾ ಇತ್ತು. ಅಷ್ಟು ಸೂಕ್ಷ್ಮ ಕೆತ್ತನೆ ಮಾಡಿದ. ಈ ರಾಮ ನರಸಿಂಹನು ಏನಿದ್ನಲ್ಲ, ಎಲ್ಲೋಡ ಫಿದಾ ಆಗ್ಬಿಟ್ಟ. ಫಿದಾ ಅಂದ್ರೆ ಅವನ ಸೋತ್ಬಿಟ್ಟ. ಅಯ್ಯೋ, ಇಷ್ಟು ಈ ರೀತಿ ಈ ಕುಶಲ ಕಾರ್ಯವನ್ನು ಇವತ್ತಿನವರಿಗೆ ಯಾರೂ ಮಾಡಿಲ್ಲ. ಇಷ್ಟು ಸೂಕ್ಷ್ಮ ಕೆತ್ತನೆ ಕೆಲಸ ನೀವು ಮಾಡ್ತಾ ಇದ್ರೆ ಅಂದ್ರೆ ನಾನು ನಿಜವಾಗ್ಲೂ ನಾನೇ ಸೋತೆ ಅಂತ ಅವ್ರು ಉದೋಕ ಪಾದ ಬಿದ್ದು ಹೇಳ್ತಾ ಇದ್ದಾರೆ. ಮೇಣದಲ್ಲಿ ಒಂದು ವಿಗ್ರಹ ತಯಾರು ಮಾಡ್ತಾರೆ. ಮೇಣದ ಪಟ್ಟಿಯಲ್ಲಿ ಭಾಗವತಂದಲ್ಲಿ ಉಲ್ಲೇಖ ಮಾಡಿರುವಂತ ಕೃಷ್ಣನ 7 ರೂಪಗಳು, ಆ 7 ರೂಪಗಳನ್ನ ಒಂದೇ ಪಟ್ಟಿ, ಅಂದ್ರ ಮೇಣದ ಒಂದು ಪಟ್ಟಿಯಲ್ಲಿ 7 ರೂಪಗಳನ್ನು
ತಯಾರು ಮಾಡಿದ್ರು. ಒಂದೇ ಪಟ್ಟಿಯ ಹಲಿಗೆ ಮೇಲೆ ನಿಂತ್ಕೊಂಡು ಇರುವಂತ 7 ಭಂಗಿಗಳನ್ನ, ಕೃಷ್ಣನ ಭಂಗಿಗಳನ್ನ ಕೆತ್ತನೆ ಮಾಡಿದ್ರು, ತಯಾರು ಮಾಡಿದ್ರು ಮೇಣದಲ್ಲಿ. ಇದು ಎಷ್ಟು ಬರೀ 5 ತಾಸಿನಲ್ಲಿ ಆ ಕೆಲಸ ಮಾಡಿ ಮುಗಿಸಿದ್ರಂತೆ. ಅದಕ್ಕೆ ಅವರು ರಾಮ ನರಸಿಂಹ ನೋಡ್ತಾನೆ, ಇದು ಹಿಂಗೆ ಇಟ್ರೆ ಮೇಣ ಮುಂದೆ ಹೋಗಿ ಕರಗ್ತದೆ, ಈ ಕಾಸ್ಟ್ ಹಾಳಾಗ್ತದೆ, ಅದಕ್ಕೆ ಇದನ್ನ ಅಚ್ಚು ಹಾಕಿಸಿ ಬೇರೆ ಪಂಚಲೋಹಗಳ ಮೂಲಕ ಇದನ್ನೇನಂತೆ ಅಜರಾಮರ ಮಾಡಿಸ್ಬಿಡುವ ಅಂತ. ಅದನ್ನ ಸ್ವತಃ ಕೆಲಸನ ಅವರೇ ತಗೊಂಡು ಅಚ್ಚು ಮಾಡಿ ಹಾಕಿಟ್ಟಿದ್ದಾರೆ. ಇವತ್ತಿನವರೆಗೆ ನಾವು ಕುಂಭಕೋಣಂದಲ್ಲಿ ಸಾರಂಗಪಾಣಿ ಮಂದಿರ, ಬೇರೆ ಬೇರೆ ಮಂದಿರದಲ್ಲಿ ಹೋದರೆ ಇವು ನಾವು ವಿಗ್ರಹಗಳನ್ನ ನೋಡ್ಲಿಕ್ಕೆ ಇವತ್ತಿನವರೆಗೂ ಸಿಗ್ತಾ ಇದೆ, ನೋಡ್ಬೋದು. ಅಷ್ಟು ಸೂಕ್ಷ್ಮ ಕೆತ್ತನೆಯನ್ನ ಅವ್ರು ಮಾಡಿದರು. ಹಿಂಗ ವಿಜೇಂದ್ರ ತೀರ್ಥರು ಅನೇಕ ವಿದ್ಯೆಯಲ್ಲಿ, ಈಗ ಒನ್ ಟೈಮ್ ತಾನಸೇನ ಶಿಷ್ಯ ಬಂದು ಚಾಲೆಂಜ್ ಮಾಡಿದ ಹಾಡೋದ್ರಲ್ಲಿ. ಆಯ್ತಪ್ಪ, ಹಾಡ್ಲಿಕ್ಕತ್ತಿದ್ರು, ಇವರು ಹಾಡ್ಲಿಕ್ಕತ್ತಿದ್ರು. ಇವರು ದೀಪಕ್ ರಾಗ ಹಾಡಿದ್ದಾರಂತೆ. ದೀಪಕ್ ರಾಗ ಹಾಡಿದ್ರೆ ಮಂದಿರದೊಳಗೆ ಎಲ್ಲ ದೀಪಗಳು ಹೊತ್ತಿದ್ವು, ಉರಿಲಿಕ್ಕತ್ತಿದ್ವು. ಮೇಘರಾಗ ಹಾಡಕತ್ತಿದ್ರು, ಅವಾಗ ಬಿಸಿಲಿತ್ತು. ಮೇಘರಾಗ ಹಾಡಕತ್ತಿದ್ರ ವಾತಾವರಣದೊಳಗ ಬಿಸಿಲಿದ್ದು ತಂಪಾಗ್ತಾ ಮೋಡಗಳು ಕವಿದು ಮಳೆ ಬರ್ಲಿಕ್ಕತ್ತು ಮೇಘರಾಗದಿಂದ. ಅವ ತಾನ್ಸೇನ್ ಮಾಡಿ ಅಕ್ಬರ್ನ ಇದ್ರೊಳಗೆ ತೋರಿಸಿದ್ದ ಅಲ್ವಾ. ಅವನ ಶಿಷ್ಯ ಏನೈತಿ ಇಲ್ಲಿ ಬಂದು ಚಾಲೆಂಜ್ ಮಾಡ್ತಾ ಇದ್ದ. ಈ ಚಾಲೆಂಜಿಗೆ ವಿಜೇಂದ್ರ ತೀರ್ಥರು ಹಾಡೋದ್ರ ಮೂಲಕ ಮಳೆ ಬರೆಸಿದ್ರು, ದೀಪಕ ರಾಗ ಹಾಡೋದ್ರ ಮೂಲಕ ಆ ದೀಪಗಳನ್ನು ಹೊತ್ತಿಸಿದ್ರು ಅಂತ. ಅಂದ್ರ ಯಾವ್ಯಾವ ರಾಗಗಳನ್ನ ಹಾಡ್ಲಿಕ್ಕತ್ತಿದ್ರೆ ಅಷ್ಟೊಂದು ಶಕ್ತಿ ಇದೆ. ಆ ವಿದ್ಯೆಗಳು ನಮಗೆ ಇವತ್ತಿಗೆ ನಮಗೆ ಏನೋ ಹಿಂದೆ ಹೇಳಿದ್ದಾರೆ ಆ ಕಥೆಗಳಲ್ಲಿ ಬರ್ತದೆ ಅಂತ ನಮಗೆ ವಿಶ್ವಾಸ ಅನ್ಸುವುದಿಲ್ಲ. ಇವೆಲ್ಲ ವಿದ್ಯೆಗಳು ಉಂಟು. 64 ವಿದ್ಯೆಗಳು ಉಂಟು. 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಇದೆ, ಪರಕಾಯ ಪ್ರವೇಶ ಅಂತ ಕರೀತಾರೆ. ಅದು ಮತ್ತೊಬ್ಬರ ಶರೀರದಲ್ಲಿ ಹೋಗ್ಬೋದು. ಅದನ್ನೇನತಿ ಇವರು ವಿಜೇಂದ್ರ ತೀರ್ಥರು ಅವ್ರ ಗುರುಗಳು ಹೇಳಿದ್ರಂತೆ, ಸುರೇಂದ್ರ ತೀರ್ಥರು ಹೇಳಿದ್ರಂತೆ, ಇದು ಒಂದು ಮಾತ್ರ ಮಾಡಬೇಡಪ್ಪ, ಇದು ಸನ್ಯಾಸ ಧರ್ಮಕ್ಕ ಅಪವಾದ ಅದ, ಅದು ಆದ್ದರಿಂದ ಇದೊಂದು ಮಾಡಬೇಡ ಅಂತ. ಅದನ್ನ ಕೊನೆಯವರೆಗೂ ಅವರು ವಿಜೇಂದ್ರ ತೀರ್ಥರು ಪಾಲಿಸಿದರು. ಅದೊಂದು ಏನೂ ಮಾಡಲಿಲ್ಲ ಅಂತ. ಎಲ್ಲ 64 ಕಲೆಗಳಲ್ಲಿ ಅಂದ್ರೆ ಒಂದೊಂದು ಬಿಟ್ಟು 63 ಕಲೆಗಳನ್ನು ಅವರು ಪ್ರದರ್ಶನ ಮಾಡಿದರು. ಇಲ್ಲಿ ಹೇಳುವ ಉದ್ದೇಶ ಇಷ್ಟು, ಆಗಿನ ಸಮಾಜದ ಕಟ್ಟುಪಾಡುಗಳು ಯಾವ ರೀತಿ ಇದ್ವು, ಆ ಕಟ್ಟುಪಾಡುಗಳಿಗೆ ಅನುಕೂಲವಾಗುವಂತ ರೀತಿ ಒಳಗ ಈ ಭಕ್ತಿ ಪಂಥವನ್ನ ಮೇಲೇರಿಸುವ ಸಲುವಾಗಿ ಇವು ಅನೇಕ ಚಮತ್ಕಾರಗಳನ್ನ ಮಾಡಿ ತೋರಿಸಿದ್ರು ಅಂತ. ಅಂದ್ರೆ ಈ ರೀತಿ ಶಕ್ತಿ ಇತ್ತು. ಹಿಂಗ ತಂಜಾವೂರಿನ ರಾಜ ಬೇರೆ ಕಡೆಗೆ ದೇಶದ ಸಂರಕ್ಷಣೆಗಾಗಿ ಸೈನ್ಯವನ್ನು ತಗೊಂಡು ಒಂದು ಕಡೆಗೆ ಮುಸಲ್ಮಾನರು ಅಟ್ಯಾಕ್ ಮಾಡಿದ್ದನ್ನ ಅವ್ರನ್ನ ಎದುರಿಸ್ಲಿಕ್ಕೆ ಹೋದ್ರು. ಈ ಕಡೆಗೆ ಇನ್ನೊಂದು ಸೇನಾ ಅವ್ರದ್ದು ಮುಸ್ಲಿಂ ಸೇನಾ ಆ ಊರಿನ ಮೇಲೆ, ತಂಜಾವೂರಿನ ಮೇಲೆ ಅಟ್ಯಾಕ್ ಮಾಡ್ತು. ರಾಜನೂ ಇಲ್ಲ, ಸೈನ್ಯನೂ ಇಲ್ಲ. ಅಲ್ಲಿರುವ ಊರಿನ ಕೊತ್ವಾಲ ಏನ್ ಮಾಡಿದ, ಏನ್ ಮಾಡಬೇಕು, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ಬಿಟ್ಟು ಅವ್ರು ಓಡೋಡ್ತಾ ವಿಜೇಂದ್ರ ತೀರ್ಥರು ಅಲ್ಲೇ ಇದ್ರು. ವಿಜೇಂದ್ರ ತೀರ್ಥರ ಹತ್ರ ಬಂದು ದರ್ಶನ ಮಾಡಿ ಅವ್ರು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಏ ಗುರು ಮಹಾರಾಜ್, ಊರಿಗೆ ಇಂಥ ಒಂದು ಶತ್ರುಗಳ ಆಕ್ರಮಣವಾಗಿದೆ, ದಯವಿಟ್ಟು ಈ ಆಕ್ರಮಣದಿಂದ ನಮ್ಮನ್ನು ತಪ್ಪಿಸಿ. ಅವಾಗ ಅವರು ಚಿಂತೆ ಮಾಡಬೇಡ, ಇದಕ್ಕೆ ಆಲ್ರೆಡಿ ನಾನು ಯೋಜನೆ ಮಾಡಿದ್ದೀನಿ ಅಂತ. ಏನು ಯೋಜನೆ ಮಾಡಿದಿರಿ ಅಂತ ಅವರು ಊರಿನವರೆಗೂ ಬರ್ತಾರೆ. ಮಂದಿರದೊಳಗೆ ಬಂದು ಈ ಖಜಾನೆ ಬಾಕ್ಸನ್ನು ಹೊಡಿಬೇಕಂತ ಇರ್ತಾರಲ್ಲ, ಅಲ್ಲಿವರೆಗೆ ಬರ್ಲಿಕ್ಕಿಲ್ಲ. ಅವ್ರು ಮಂದಿರದ ಒಳಗಡೆ ಬರೋದಿಲ್ಲ, ಮಂದಿರನ ಪ್ರದಕ್ಷಿಣೆ ಮಾಡ್ತಾನೆ ಇರ್ತದೆ. ಅಂದ್ರೆ ಅವ್ರು ಮೆಸ್ಮರೈಸ್ ಆಗಿರ್ತಾರೆ. 5 ತಾಸವರೆಗೆ ಮೆಸ್ಮರೈಸ್ ಆಗ್ತಾರೆ. ಅವ್ರು 5 ತಾಸು ಆದ್ಮೇಲೆ ಅದಂತೆ ಇಳಿತದೆ. ಅದು ಇಳಿತಂತಂದ್ರ ಮತ್ತೆ ಇಳಿದ ಮೇಲೆ ಅವ್ರು ಬಂದು ಇದನ್ನೆಲ್ಲ ಅಟ್ಯಾಕ್ ಮಾಡಿ ಎಲ್ಲ ತುಂಡು ಮಾಡ್ತಾರೆ. ಏನ್ ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅವರ ಮಠದಲ್ಲಿ ಒಳಗಡೆ ಕರ್ಕೊಂಡು ಹೋದ್ರು. ಸಾವಿರಾರು ತೆಂಗಿನಕಾಯಿಗಳಿದ್ವು. ಆ ತೆಂಗಿನಕಾಯಿಗಳನ್ನ ತಗೊಂಡು ಹೋಗು, ಇದನ್ನ ನಾನು ಮಂತ್ರೋಚ್ಚಾರ ಮಾಡಿದ್ದೇನೆ ಮಂತ್ರಾಕ್ಷತೆ ಮೂಲಕ. ಈ ಕಾಯಿಗಳನ್ನ ಏನ್ ಮಾಡ್ಬೇಕು, ಯಾವ ಮಂದಿರಗಳದಾವಲ್ಲ ಆಯಾ ಮಂದಿರದೊಳಗೆ ಭಕ್ತರೆಲ್ಲ ಸೇರಿಬಿಟ್ಟು ಯಾವಾಗ ಅವ್ರು ಒಳಗೆ ಬರ್ತೀನಿ ಅಂತಾರಲ್ಲ, ಬರ್ಬೇಕಾದ್ರೆ ಹೆಬ್ಬಾಗ್ಲ ಏನಿರ್ತದಲ್ಲ ಮಂದಿರದ ಗುಡಿಯ ಬಾಗಿಲ ಹೊಸ್ತಲೆ ಏನಿರ್ತಲ್ಲ, ಹೊಸ್ತಲಿಗೆ ಇವನ್ನ ಕಾಯಿಗಳನ್ನ ಹೊಡಿಬೇಕಾದ
ಹೊಡೆದ್ರೆ ಏನಾಗ್ತದೆ ಅಂತ ಕೇಳಿದ್ರು ಅವ್ರು ಹೇಳಿದ್ರು, ನೋಡಿ ಈಗೇನು ಮೆಸ್ಮರೈಸ್ ಆಗಿ ಅಲ್ಲೇ ಪ್ರದಕ್ಷಿಣೆ ಮಾಡ್ತಾ ಇದಾರಲ್ಲ, ಅವ್ರು ಅಕಸ್ಮಾತ್ ಅದರಿಂದ ಹೊರಗೆ ಬಂದು ಇನ್ನೇನು ಗುಡಿ ಒಳಗಡೆ ಹೋಗ್ಬೇಕಂತ ಹೊತ್ನಾಗ ಈ ಕಾಯಿ ಹೊಡಿಯೋದ್ರಿಂದ ಏನಾಗ್ತದೆ ಅಂದ್ರೆ ಅವ್ರ ತಲೆನೇ ಹೊಡೆದು ಹೋದಂಗ ಅಷ್ಟು ನೋವಾಗ್ತದೆ, ಅವ್ರ ತಲೆಗೆ ಭ್ರಮಿತ ಆಗಿಬಿಡ್ತಾರ ಅಂತ. ಸರಿ, ಅವರು 5 ತಾಸಿನವರೆಗೂ ಇದಾಯ್ತು. ಆಮೇಲೆ ಅವ್ರ ಒಳಗಡೆ ಇನ್ನೇನು ಮಂದಿರದ ಒಳಗಡೆ ಅಟ್ಯಾಕ್ ಮಾಡ್ಬೇಕು. ಇನ್ನು ನೋಡಿ, ಅವಾಗಿಂದ ಯಾಕೆ ಮಂದಿರಗಳನ್ನ ಅಟ್ಯಾಕ್ ಮಾಡ್ತಿದ್ರಂದ್ರೆ ಪರಮಾತ್ಮ ಜಗತ್ ಸಂರಕ್ಷಕ. ನಮ್ದು ಏನೇ ಐಶ್ವರ್ಯಗಳಿದ್ರು ಕೂಡ ಅವನ ಹತ್ರನೇ ಇರ್ಲಿ ಅಂತ, ಎಲ್ಲವೂ ಐಶ್ವರ್ಯಗಳು ಪರಮಾತ್ಮನಲ್ಲೇ ಇರ್ಲಿ ಅಂತ. ಅದಕ್ಕೆ ಪ್ರತಿಯೊಂದು ಗುಡಿಗಳು ಇದ್ವಲ್ಲ ಅವಾಗಿನ ಟ್ರೆಸರರಿ ಇದ್ದಂಗ. ನೋಡಿ, ಒಂದು ಇಂಡಸ್ಟ್ರಿ ನಡೆಸ್ತಾರಲ್ಲ, ಇಂಡಸ್ಟ್ರಿ ನಡೆಸ್ಬೇಕಾದ್ರೆ ಇಂಡಸ್ಟ್ರಿಯಿಂದ ಉದ್ಯೋಗ ಸೃಷ್ಟಿ ಆಗ್ತತಿ ಅಂತ ನಾವು ಹಿಂದಿನ ಒಂದು ಕಥಾದಲ್ಲಿ ಹೇಳಿದ್ವಿ. ಜಗನ್ನಾಥಪುರಿ ಮಂದಿರದ ಬಗ್ಗೆ 5,000 ಜನ ದುಡಿತದಂತ ಆ ಮಂದಿರಕ್ಕೆ. ಬೇರೆ ಬೇರೆದವ್ರ ಮಂದಿರದಲ್ಲಿ ಈ ರೀತಿ ಒಂದು ಸಿಸ್ಟಮ್ ಐತಂದ್ರ, ಈ ಮಂದಿರದ ವರಮಾನದ ಒಂದು ಇಷ್ಟು ಪರ್ಸೆಂಟೇಜ್ ಈ ವ್ಯಕ್ತಿಗೆ ಹೋಗ್ಬೇಕು, ಇಷ್ಟು ಪರ್ಸೆಂಟೇಜ್ ಈ ವ್ಯಕ್ತಿಗೆ ಹೋಗ್ಬೇಕು, ಇಷ್ಟು ಪರ್ಸೆಂಟೇಜ್ ಈ ವ್ಯಕ್ತಿಗೆ ಹೋಗ್ಬೇಕು ಅಂದ್ರೆ ಆ ಸೇವಾ ಮಾಡೋರಿಗೆ ಅದನ್ನ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಯಾರು ರಾಮಾನುಜಾರರು ಆ ಟೈಮ್ನಲ್ಲಿ ರಾಮಾನುಜಾರರು ಅದನ್ನ ಸಿಸ್ಟಮ್ನ ಅಡಾಪ್ಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವತ್ತಿನವರೆಗೂ ಅದನ್ನ ಅದೇ ಸಿಸ್ಟಮ್ ಫಾಲೋ ಮಾಡ್ತಾ ಬರ್ತಾ ಇದಾರೆ. ಯಾವ ಜಗಳಿಲ್ಲ, ಏನಿಲ್ಲ, ಒಳ್ಳೆ ರೀತಿ ಸೇವಾ ಮಾಡ್ತಾ ಇದ್ದಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಯಾರೋ ರಾಮಾನುಜಾರರು. ಹಿಂಗ ಆ ಮಂದಿರಗಳು ಏನಾಗಿದ್ವು ಅಂದ್ರ ಉದ್ಯೋಗ ಕೊಡ್ತಾವು, ಅದರ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಏಳಿಗೆ ಮಾಡ್ತದೆ. ಮಂದಿರ ಅನ್ನೋದು ಬರೀ ಒಂದು ಗೋಪುರ ಅಥವಾ ಒಂದು ಕಟ್ಟಡ ಅಲ್ಲ. ಅಲ್ಲಿ ನಮ್ಮ ಭಾವನೆಗಳಿಗೆ ಒಂದು ಮೂರ್ತ ರೂಪ ಸಿಗ್ತದೆ. ನಮ್ಮ ಭೌತಿಕ ಜೀವನವನ್ನು ತ್ಯಾಗ ಮಾಡಿ ಆಧ್ಯಾತ್ಮಿಕ ಜೀವನವನ್ನು ಸ್ವೀಕಾರ ಮಾಡಲಿಕ್ಕೆ ಅನುಕೂಲ ಆಗುವ ರೀತಿ ಒಳಗ ಮಂದಿರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮಂದಿರದ ಮಹತ್ವ ಬಹಳ ದೊಡ್ಡದು. ಅದಕ್ಕೆ ಆ ಮಂದಿರಗಳ ಸಂರಕ್ಷಣೆ ಮಾಡೋ ಸಲುವಾಗಿ ಆಗಲಿ ಅಥವಾ ಅದರ ಏಳಿಗೆಗಾಗಲಿ ಸಂಪತ್ತು ಭರಿತವಾಗಿದ್ವು. ಇವತ್ತಿನವರೆಗೆ ನೋಡ್ಬೋದು ನಾವು ತಿರುಪತಿ ಮಂದಿರ ಆಗಲಿ, ಅನಂತ ಪದ್ಮನಾಭ ಮಂದಿರ ಆಗಲಿ, ಅಥವಾ ಇನ್ನಿತರ ಯಾವುದೇ ಮಂದಿರಗಳಲ್ಲಾಗಲಿ, ಅದು ವೈಷ್ಣವ ಮಂದಿರಗಳ ಏನು ತುಂಬಿ ತುಳುಕ್ತಾ ಇದಾವೆ. ಯಾಕಂದ್ರೆ ಎಲ್ಲಿ ಭಗವಾನ್ ಇದ್ದಾರೆ ಅಲ್ಲಿ ಲಕ್ಷ್ಮೀ ದೇವಿ ಇರಲೇಬೇಕಂತ, ಎಲ್ಲಿ ಗಂಡ ಇದ್ದಾನೆ ಅಲ್ಲಿ ಹೆಂಡತಿ ಇದ್ದಾರೆ ಅಂತ. ನಾವು ಅನ್ಕೊಂಡಿದ್ದೀವಿ ಲಕ್ಷ್ಮೀ ದೇವಿಗೆ ಮಾತ್ರ ಒಳಗೆ ಬಾರಮ್ಮ ಭಾಗ್ಯಲಕ್ಷ್ಮಿ ಒಳಗೆ ಬಾರಮ್ಮ ಅಂತ ನಾವು ಅಷ್ಟೇ ಕರಿತೀವಿ. ಲಕ್ಷ್ಮೀ ದೇವಿ ಎಲ್ಲಿವರೆಗೆ ಇರ್ತಾರ? ಗಂಡನ್ ಬಿಟ್ಟು ಬಹಳ ದಿನದವರೆಗೆ ಇರುವುದಿಲ್ಲ, ಅವಳು ಹೋಗ್ಬಿಡ್ತಾಳೆ. ಯಾವಾಗ ಅವ್ರ ಗಂಡನ್ನ ನಿಮ್ಮ ಮನೆಯಲ್ಲೇ ತಮ್ಮಂದ ಅಳವಡಿಸ್ತೀರಿ, ನಿಮ್ಮ ಮನೆಯಲ್ಲಿ ಅವನನ್ನ ಯಜಮಾನನಾಗಿರ್ತಾರೆ, ಆವಾಗ ಆ ಯಜಮಾನತಿ ರಂಗದೇವರು ಯಾವಾಗ ನಮ್ಮ ಮನೆಯಲ್ಲಿ ಬಂದಿದ್ರು ಆ ರಂಗನಾಯಕಿ ನಮ್ಮ ಮನೆಯಲ್ಲಿ ಇರ್ತಾರೆ ಅಂತ. ರಂಗನಾಯಕಿ ಯಾರಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನಿಂತುಕೊಳ್ತಾರೆ, ಅವಾಗ ನಮ್ಮ ಮನೆ ಸಂಪತ್ ಭರಿತದಿಂದ ಕೂಡ್ತದೆ ಅಂತ. ಹಂಗ ಪ್ರತಿಯೊಂದು ಮಂದಿರಗಳೆಲ್ಲ ಲಕ್ಷ್ಮೀ ಐಶ್ವರ್ಯದಿಂದ ತುಂಬಿ ತುಳುಕ್ತಿದ್ವು. ಅದಕ್ಕೆ ಅವರು ಮುಸಲ್ಮಾನರು ಮಂದಿರಗಳಿಗೆ ಅಟ್ಯಾಕ್ ಮಾಡ್ತಾ ಇದ್ರು. ಹಿಂಗ ಅಟ್ಯಾಕ್ ಮಾಡ್ಲಿಕ್ಕೆ ಅವ್ರಿಗಿನ ಮೆಸ್ಮರೈಸ್ ಆಗಿದ್ರಲ್ಲ, ಅವರು ಏನು ಸಂಮೋಹಿತ ಆಗಿದ್ರು, ಆ ಸಂಮೋಹನದಿಂದ ಹೊರಗೆ ಬಂದ್ರು. ಇನ್ನೇನು ಒಳಗೆ ಬರ್ಬೇಕಂದ ಹೊತ್ನಾಗ ಇವ್ರ ಕಾಯಿಗಳನ್ನ ಹೊಡಿಲಿಕ್ಕೆ ಹಪ್ ಅಂತ ಹೊಡೆದ ತಲೆ ಹೊಡೆದು ಹೋದಾಗ ಅಷ್ಟು ನೋವು ಆಗ್ಲಿಕ್ಕೆ, ಅದು ತಣ್ಕೊಳ್ಳಾರ್ದನ್ನ ಓಡಾಡ್ಲಿಕ್ಕತ್ತಿದ್ರು, ಹುಚ್ಚುರಾಗಿ ಓಡಾಡ್ತಾ ಇದ್ರು. ಇನ್ನೊಂದು ಮತ್ತೆ ಇವರು ವಿಜೇಂದ್ರ ತೀರ್ಥರು ಏನ್ ಮಾಡಿದ್ರು, ತಮ್ಮ ಇನ್ನೊಂದು ಶಕ್ತಿಯಿಂದ ಅವ್ರೇನತಿ ತಂಜಾವೂರಿನ ರಾಜ ಏನಿದ್ನಲ್ಲ ಅಲ್ಲಿ ಯುದ್ಧ ಮಾಡಕ್ ಹೋಗಿದ್ದ, ಆ ಯುದ್ಧದಲ್ಲಿ ಗೆದ್ದುಕೊಂಡು ವಾಪಸ್ ಎಷ್ಟು ಬೇಗ ಆಗ್ತದೆ ಅಷ್ಟು ತಂಜಾವೂರಿಗೆ ಬಿಟ್ಟು ಬರ್ಬೇಕು ಅವ್ರು. ಅಂದ್ರ ಇನ್ನೇನು ತಂಜಾವೂರಿಗೆ ಅವ್ರು ಬಂದ್ರು. ಅವ್ರು ಇನ್ನು ಇವ್ರು ಈ ಸೇನೆ ಐತಲ್ಲ ತಲೆ ಕೆಟ್ಟ ಈ ಊರಿನಿಂದ ಬೇಡಪ್ಪ ಅಂತಂದು ಹೊರಟು ಓಡ್ಲಿಕ್ಕತ್ತಿದ್ರು. ಹೊಳ್ಳಿ ಹೋಗ್ಬೇಕಾದ್ರೆ ಅವ್ರನ್ನೆಲ್ಲ ಶತ್ರು ಸೈನ್ಯರನ್ನ ಸಂಹಾರ, ಆ ಕಡೆಯಿಂದ ಬರುವಂತ ಯಾರು ರಾಜ ನಾಯಕ ಏನ್ ಮಾಡಿದ, ಅವನ್ನ ತನ್ನ ಸೇನದಿಂದ ಅವ್ರನ್ನೆಲ್ಲ ಸಂಹಾರ ಮಾಡಿದ್ರು. ಈ ರೀತಿ ವಿಜೇಂದ್ರ ತೀರ್ಥರು ಬರೇ ನಾವು ಭಕ್ತಿಯನ್ನು ಅಷ್ಟೇ ಹೇಳ್ಕೊಡೋದಲ್ಲ, ಅದ್ರ ಜೊತೆಗೆ ನಮ್ಮ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳಿಕೊಟ್ರು ಅಂತ. ಹಿಂಗ ನಮ್ಮ ಆಚಾರ್ಯರು ನೋಡ್ರಿ, ಆಚಾರ್ಯರ ಜೀವನ ಯಾವ ರೀತಿ ಅದ. ಬರೇ ಬ್ರಾಹ್ಮಣರಲ್ಲ ಅಥವಾ ಬರೇ ವೈಷ್ಣವರಲ್ಲ, ಅವರು ಕ್ಷತ್ರಿಯ ಧರ್ಮಕ್ಕೆ ಅನುಕೂಲ ಆಗೋ ರೀತಿ ಒಳಗೂ ಕೂಡ ಅವರನ್ನ ಪ್ರೇರಣೆ ಮಾಡಿದ್ರು. ಈಗ ನಾವು ವಿಜಯನಗರ ಸಾಮ್ರಾಜ್ಯ ನೋಡಿದ್ರೆ ಮೊದಲು ಹಕ್ಕಬುಕ್ಕರಿಗೆ
ಸೇವೆ ಮಾಡುವಂಥ ನಮ್ಮ ಶಾರದಾ ಪೀಠದ ಸನ್ಯಾಸಿ ಅವ್ರೇನೈತಿ ಅದನ್ನ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆದರು. ನಂತರ ಮುಂದೆ ವ್ಯಾಸತೀರ್ಥ ಅದಕ್ಕೆ ಪೂರಾ ಹೋಲ್ ಅಂಡ್ ಸೋಲ್ ಅದನ್ನೆಲ್ಲ ನಿಭಾಯಿಸಿದ್ರು. ಮುಂದೆ ಇದೇ ರೀತಿ ಅವರ ಶಿಷ್ಯರ ಬಳಗದಲ್ಲಿ ಬಂದಿರುವಂತವರು ವಿಜಯೇಂದ್ರ ತೀರ್ಥರು, ಅಂದ್ರೆ ಅವರು ವಿಷ್ಣು ತೀರ್ಥ ಅಂತ ಇತ್ತು ಮೊದಲ ಹೆಸರು. ನಂತರ ಸುರೇಂದ್ರ ಆಚಾರ್ಯರಿಂದ ಅವರು ವಿಜಯೇಂದ್ರ ತೀರ್ಥರಾದರು. ಆ ವಿಜಯೇಂದ್ರ ತೀರ್ಥರು ಈ ರೀತಿ ಸೇವೆಯನ್ನು ಮಾಡಿದರು. ಇದರ ಹಂಗ ತುಂಬು ಜೀವನ 98 ವರ್ಷದವರೆಗೂ ಅವರು ಈ ಸೇವೆ ಮಾಡಿದರು. ಅವರ ಶರೀರ ಹೇಗಿತ್ತು ಅಂದ್ರೆ 6 ಅಡಿ ಎತ್ತರ ಇದ್ರು. ಯಾವುದೇ ಶರೀರದಲ್ಲಿ ನ್ಯೂನ್ಯತೆಗಳಿರಲಿಲ್ಲ. ಅವರು ನೋಡುವಂತ ಆಕರ್ಷಕ ಶಕ್ತಿ ಅಂದ್ರೆ ಆಚಾರ್ಯ ಅಂದ್ರೆ ಗುರುಗಳು ನೋಡಿ ಪ್ರಭಾವ ವಲಯ ಏನಿರ್ತದಲ್ಲ, ಓಜಸ್ ಏನಿರ್ತದಲ್ಲ ಅಷ್ಟು ಬೆಳೆದಿತ್ತು. ಅದಕ್ಕೆ ಇಂಥ ಒಂದು ಮಹಾನ್ ಆಚಾರ್ಯರು ನಮ್ಮ ಕೇಳಿಸಿಕೊಳ್ಳಿಕ್ಕೆ, ಅವರ ಆಚಾರ ಜೀವನಿ ಕೇಳಿಸಿಕೊಳ್ಳೋದಕ್ಕೆ ಒಂದು ಅದ್ಭುತ ಮಹಿಮೆಯನ್ನು ಕೇಳುವುದ ಒಂದು ನಮಗೆ ಪುಣ್ಯ ಅಂತ. ಅದಕ್ಕೆ ಇವರು ನಮ್ಮ ಶ್ರೀವಾಸಂಗನ್ ಪ್ರಭು ಅವರು ನಮಗೆ ಆಜ್ಞೆ ಮಾಡಿದರು, ಆದಷ್ಟು ನಿನಗೇನು ನಾನು ಹೇಳಿದ್ದೆ ಪ್ರಭುಜಿಗೆ ಅವರಿಗೆ, ನನಗೆ ಇದು ಕುಂಭಕೋಣದ ಬಗ್ಗೆ ಅಷ್ಟು ಡೀಟೇಲ್ಸ್ ನಾನು ಇನ್ನೂ ಕೇಳಿಸಿಕೊಂಡಿಲ್ಲ ಪ್ರಭು, ನಾವು ಎಲ್ಲೇ ಓದಿಲ್ಲ, ನನಗೇನಾದ್ರು ಇದ್ರೆ ಅದ್ರ ಬಗ್ಗೆ ಇರುವಂಥ ಬುಕ್ಸ್ಗಳಾದ್ರೂ ಕೊಡಿ ಅಂತ. ಇಲ್ಲ, ನಾನು ಹೋಗ್ತಾ ಇದ್ದೇನೆ ಇದಕ್ಕೆ ಹೋಗ್ತಾ ಇದ್ದೀವಿ, ಕುಂಭಕೋಣಂಗೆ ಹೋಗ್ತಾ ಇದ್ದೀವಿ, ನಮಗೆ ಅಲ್ಲೇ ಅಟ್ಲೀಸ್ಟ್ ಯಾರೇ ಆಗಲಿ ಈ ಕ್ಲಾಸನ್ನು ಕುಂಭಕೋಣದ ಬಗ್ಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಒಳ್ಳೇದಿರ್ತದೆ ಅನ್ನುವಂಥದ್ದು ಹೇಳಿದರು. ಅದಕ್ಕೆ ಈಗ ನಮ್ಮ ಇಸ್ಕಾನ್ನಲ್ಲಿ ಇದನ್ನ ಒಬ್ಬರು ಭಕ್ತರು ಈ ಲೆಕ್ಚರನ್ನ ಮಾಡಿದ್ರು. ಅದನ್ನ ಸ್ವೀಕಾರ ಮಾಡಿಕೊಂಡು ಅನೇಕ ಬುಕ್ಸ್ಗಳ ಮೂಲಕ ಈ ವಿಷಯಗಳನ್ನು ಸಂಗ್ರಹಿಸಿ ಈ ಲೆಕ್ಚರನ್ನು ಪ್ರಿಪೇರ್ ಮಾಡಿದ್ವಿ. ಇದರಲ್ಲಿ ಏನಾದರೂ ದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಹಿಂಗ ಇದರ ಈ ರಾಘವೇಂದ್ರ ವಿಜಯದಲ್ಲಿ ಇದನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮುಂದೆ ಅವ್ರ ಜೀವನಿ ಬಗ್ಗೆನೂ ಕೂಡ ಏನು ವಿಜೇಂದ್ರ ತೀರ್ಥರ ಬಗ್ಗೆನೂ ಕೂಡ ವಿಜೇಂದ್ರ ತೀರ್ಥ ವಿಜಯ ಅಂತಂದು ಆ ಬುಕ್ಸ್ ಇದೆ. ನಮ್ಗೆ ಇವಾಗ ನನಗನ್ಸ್ಲಿಕ್ಕತ್ತದ ಆ ಬುಕ್ಸ್ ನಾನು ಕೂಡ ಕಲೆಕ್ಟ್ ಮಾಡ್ಬೇಕು, ನಾನು ತಗೊಳ್ಬೇಕು ಅಂತ. ನನ್ನ ಕಡೆಗೆ ಶ್ರೀಮದ್ ವಿಜಯ ಇದೆ, ಸುಮದ್ ವಿಜಯ ಅಂತ ನನ್ನ ಕಡೆಗೆ ಇದೆ. ಈಗ ರಾಘವೇಂದ್ರ ಆಚಾರ್ಯರ ವಿಜಯನೂ ಉಂಟು, ವಿಜಯೇಂದ್ರ ತೀರ್ಥರ ವಿಜಯ ಉಂಟು ಅಂತ. ನೋಡ್ರಿ, ವಾದಿರಾಜರು ವ್ಯಾಸತೀರ್ಥರ ಟೈಮ್ನಲ್ಲಿ ಇದ್ದವರು, ವ್ಯಾಸತೀರ್ಥರಿಗೆ ಅಗದಿ ಸಮೀಪವಾಗಿದ್ದವರು. ಈಗ ರಾಘವೇಂದ್ರ ಆಚಾರ್ಯರು ಕೂಡ ಮತ್ತೆ ವಿಜಯೇಂದ್ರ ತೀರ್ಥರು ಕೂಡ ಒಂದು ಸಮಕಾಲ ಘಟ್ಟದಲ್ಲಿ, ಅದೇ ಟೈಮ್ನಲ್ಲಿ ನಮ್ಮ ಕನಕದಾಸರು ಪುರಂದರದಾಸರು ರಾಘವೇಂದ್ರ ಆಚಾರ್ಯರು, ವಾದಿರಾಜರು, ವಿಜಯೇಂದ್ರ ತೀರ್ಥರು. ನೋಡ್ರಿ, ಅವಾಗಿನ ಒಂದು ಏಕಸೆ ಬಡಕರು, ಒಬ್ಬರಿಗಿಂತ ಒಬ್ಬರು ದೊಡ್ಡ ಮಹಾನ್ ವ್ಯಕ್ತಿಗಳು. ನಮ್ಮ ಆಚಾರ ಪರಂಪರೆ ಹೇಗೆ ಬೆಳೆದು ಬಂತು ಅಂತ. ಭಕ್ತಿಯ ತವರು, ನಮ್ಮ ಮಹಾರಾಜ್ ಹೇಳ್ತಾರೆ, ಭಕ್ತಿಯ ತವರು, ಭಕ್ತಿ ಎಲ್ಲಿ ಹುಡಿತು ಅಂದ್ರೆ ಕರ್ನಾಟಕದಲ್ಲಿ ಹುಡಿತು ಅಂತ, ದಕ್ಷಿಣ ಭಾರತದಲ್ಲಿ ಹುಡಿತು ಅಂತ ಎಸ್ಪೆಷಲಿ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಹುಡಿತಂತೆ ಭಕ್ತಿಯನ್ನು. ಭಕ್ತಿಯ ಬೀಜ ಅಂಕುರ ಆಗಿದ್ದು ಕರ್ನಾಟಕದಲ್ಲಿ. ಎಸ್ಪೆಷಲಿ ಇವರು ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಅವರು ಏನಾದಲ್ಲ, ಅವರು ಕೂಡ ಕರ್ನಾಟಕದವರೇ, ಧಾರವಾಡದವರು ಅಂತ ಹೇಳ್ತಾರೆ. ಬಹಳಷ್ಟು ಮಹಾನ್ ಆಚಾರ್ಯರು ಎಲ್ಲ ಅದಾರೆ. ಈಗ ಮಧ್ವಾಚಾರ್ಯರಾಗಲಿ, ಶಂಕರಾಚಾರ್ಯರಾಗಲಿ, ಅಥವಾ ನಿಂಬಾರಕಾಚಾರ್ಯರಾಗಲಿ, ಅವರು ಕೂಡ ಕರ್ನಾಟಕದವರಂತ. ಕರ್ನಾಟಕ ಅನ್ನೋದು ಭಕ್ತಿಯ ಒಂದು ತವರು ಅಂತ. ಭಕ್ತಿ ಹುಟ್ಕೊಂಡಿರೋದು ಆ ಜಗದಿಂದ. ಭಕ್ತಿ ದೇವಿಯ ಒಂದು ಆವಿರ್ಭಾವ ಈ ಕನ್ನಡ ಭೂಮಿಯಲ್ಲಿ ಆಗಿದೆ. ಅದೇ ಕನ್ನಡ ಭೂಮಿಯಲ್ಲಿ ನಾವು ಕೂಡ ಜನ್ಮಿಸಿದ್ದೀವಿ, ನಾವು ಕೂಡ ಹುಟ್ಟಿದ್ದೀವಿ. ಆ ಭಕ್ತಿಯ ಪ್ರಭಾ ವಲಯಕ್ಕೆ ನಾವು ಬರಬೇಕು. ಆ ಭಕ್ತಿಯ ಅನ್ನು ಕೂಡ ನಮ್ಮ ಜೀವನದಲ್ಲಿ ಅದು ವಿಜೃಂಭಿಸಬೇಕು, ಬೆಳೆಯಬೇಕು. ಆ ಭಕ್ತಿ ಮೂಲಕ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ನಾವು ರೆಡಿ ಆಗಬೇಕು ಅನ್ನೋದೇ ಇವತ್ತಿನ ಈ ಕುಂಭಕೋಣ ಸ್ಥಳ ಮಹಿಮದ ಬಗ್ಗೆ. ಸ್ವಲ್ಪ ಕುಂಭಕೋಣದ ಬಗ್ಗೆ ನಾವು ಸ್ವಲ್ಪ ಹೇಳಿದ್ವಿ. ಎಸ್ಪೆಷಲಿ
ಕುಂಭಕೋಣಂ ಅಂತ ಬಂದ್ರೆ ವಿಜೇಂದ್ರ ತೀರ್ಥರ ಒಂದು ಜೀವನಿ ಬಗ್ಗೆ ಹೇಳಬೇಕಾಗ್ತದೆ. ಯಾಕಂದ್ರೆ ಮಹಾನ್ ಆಚಾರ್ಯರ ಜೀವನ ಒಂದು ನೋಡಿ, ಭಾಗವತ ಅನ್ನೋದು 2 ರೀತಿ ಇದೆ ಅಂತ. ಒಂದು ಬುಕ್ ಭಾಗವತಂ, ಇನ್ನೊಂದು ವಪು ವಾಣಿ ಅಂತ. ವಪು ಅಂದ್ರೆ ಈ ಶಾರೀರಿಕವಾಗಿ ಇರುವಂಥದ್ದು. ವಾಣಿ ಅಂದ್ರೆ ಈಗ ಬುಕ್, ಪರ್ಸನಾಲಿಟಿ. ಪ್ರಭುಪಾದವ್ರು ಹೇಳ್ತಾರೆ ವಪು ವಾಣಿ ಅಂತ. ನಾನು ಈಗಿದ್ದೀನಿ, ಪ್ರಭುಪಾದ ನೀವು ಹೋದ್ಮೇಲೆ ಏನ್ ಮಾಡೋದು ಅಂತ. ನಾನು ವಾಣಿ ಇರ್ತದಂತ, ಯಾವಾಗಲೂ ನಾನು ವಾಣಿ ರೂಪದಲ್ಲಿ ನಾನು ಯಾವಾಗಲೂ ಇರ್ತೀನಿ ಅಂತ. ಶರೀರದಿಂದ ನಾನು ಹೋಗ್ತೇನೆ, ವಾಣಿಯ ಮೂಲಕ ನಾನು ಇರ್ತೇನೆ ಅಂತ. ಹಂಗ ಆಚಾರ್ಯರು ಅವರ ವಾಣಿ ನಮ್ಮನ್ನು ಕೇಳಿದ್ರು. ಅವರ ಜೀವನದ ಬಗ್ಗೆ ನಾವು ಈ ವಾಣಿ ಆಗಲಿ, ಅವರ ಜೀವನದ ಒಂದು ಮಹಿಮೆ ಆಗಲಿ ನಾವು ನೋಡ್ಲಿಕ್ಕೆ, ಅದು ನಮ್ಮ ಜೀವನ ಬದಲಾವಣೆ ಮಾಡುತ್ತೆ. ಹರೇ ಕೃಷ್ಣ. ಈ ವಿಷಯದ ಬಗ್ಗೆ ಯಾರಿಗಾದರೂ ಟೀಕಾ ಟಿಪ್ಪಣಿ ಇದ್ರೆ ಹೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು, ಧನ್ಯವಾದ. ಇಲ್ಲಿಗೆ ನಾವು ಕ್ಲಾಸ್ ಮುಗಿಸೋಣ. ಟೈಮ್ ಆಲ್ರೆಡಿ 15 ನಿಮಿಷ ಲೇಟ್ ಆಯ್ತು. ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದಂಡೋತ್ ಪ್ರಣಾಮ ಹೇಳುವುದರ ಮೂಲಕ ಇವತ್ತಿನ